ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ. ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ, ವಾರಕ್ಕೊಂದು ಆರೋಗ್ಯದ ಮಾಹಿತಿ ಕಾರ್ಯಕ್ರಮವನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಪಸುಕುರಲ್ನಲ್ಲಿ ವಾರಕ್ಕೊಂದು ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮಗೆ ನೀಡ್ತಾ ಇದ್ದಾರೆ. ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ಈಗ ಪ್ರಚಲಿತದಲ್ಲಿ ಡೆಂಗ್ಯೂ ಜ್ವರ ಬಹಳ ಹೆಚ್ಚಾಗಿ ಭಯಂಕರ ಮಾರಿಯಾಗಿ ಕಾಡ್ತಾ ಇದೆ. ಇದಕ್ಕೆ ನಮ್ಮ ಪತ್ರಕರ್ತರು ಬಲಿ ಬಿದ್ದಂತಹ ಘಟನೆಯೂ ನಡೆಯಿತು, ದುರಂತ. ತುಂಬ ಮಂದಿಗೆ ಡೆಂಗ್ಯೂ ಜ್ವರ ಬಾಧಿತರ ಬಗ್ಗೆ ವರದಿಗಳು ಬರ್ತಾ ಇವೆ. ಈ ಡೆಂಗ್ಯೂ ಜ್ವರ ಅಂದರೆ ಏನು? ಡೆಂಗ್ಯೂ ಜ್ವರ ಅನ್ನೋದು ಒಂದು ವೈರಾಣುವಿನಿಂದ ಹರಡುವಂತಹ ಒಂದು ಜ್ವರ. ಜ್ವರ ಅಂದರೆ ಒಂದು ರೋಗದ ಲಕ್ಷಣ. ಹಲವಾರು ಕಾರಣಗಳಿಂದ ಜ್ವರ ಬರ್ಬೋದು. ದೇಹದ ಉಷ್ಣತೆಯನ್ನು ಹೆಚ್ಚಿದಾಗ ನಾವು ಅದು ಜ್ವರ ಬಂದಿದೆ ಅಂತ ಹೇಳೋದು. ಅದು ಮಲೇರಿಯಾದಿಂದ ಬರ್ಬೋದು, ಟೈಫಾಯ್ಡಿಂದ ಬರ್ಬೋದು, ಅಥವಾ ಜಾಂಡೀಸಿನಿಂದಲೂ ಜ್ವರ ಬರ್ಬೋದು, ಅಥವಾ HIV ಜ್ವರ ಬರ್ಬೋದು. ಅದೇ ರೀತಿ ಒಂದು ಡೆಂಗ್ಯೂ ಅನ್ನೋದು ಒಂದು ವೈರಾಣು. ಆ ವೈರಾಣುವಿನಿಂದ ಬರುವಂತಹ ಒಂದು ಜ್ವರ. ಈಗ ಚಿಕನ್ ಗುನ್ಯಾ ಅಂತಲೂ ಅಷ್ಟೇ, ಅದು ಸಹ ಇದೇ ಒಂದು ಡೆಂಗ್ಯೂನಿಂದ ಬರುವಂತಹ ವೈರಾಣುವಿಂದ ಬರುವಂತಹ ಒಂದು ಜ್ವರ. ಈ ಜ್ವರ ಬಂದಾಗ ಇದು ಅಂತಹ ಮಾರಣಾಂತಿಕವಾದಂತಹ ಜ್ವರ ಅಲ್ಲ. ಯಾಕೆಂದರೆ 80% ಮಂದಿಯಲ್ಲಿ ಇದು ಬಹಳ ಸುಲಭವಾಗಿ ಗುಣ ಆಗ್ತದೆ. ಆದರೆ ಕೆಲವೊಮ್ಮೆ ನಿರ್ಲಕ್ಷ್ಯ ವಹಿಸಿದಾಗ ಕೆಲವೊಂದು ಸಂದರ್ಭಗಳಲ್ಲಿ ಮಾರಣಾಂತಿಕ ಆಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ನಿಗಾ ವಹಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಸುಮಾರು 80-85% ಮಂದಿ ಡೆಂಗ್ಯೂ ಜ್ವರ ಬಂದವರು ಸರಿಯಾಗಿ ಗುಣಮುಖರಾಗ್ತಾರೆ. 10-15% ಮಂದಿಗಳಲ್ಲಿ ಇದು ಮಾರಣಾಂತಿಕ ಆಗುವ ಸಾಧ್ಯತೆಗಳು ಇರ್ತದೆ. ಯಾಕೆಂತ ಹೇಳಿದರೆ ಸಣ್ಣ ಮಕ್ಕಳು, ಎಳೆ ಮಕ್ಕಳಲ್ಲಿ, ಅಥವಾ ವಯಸ್ಸಾದವರಲ್ಲಿ, ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ, ಅಥವಾ ದೇಹದ ನಮ್ಮ ರಕ್ಷಣಾ ವ್ಯವಸ್ಥೆ ಕುಸಿದಿರುವಂತಹ ಒಂದು ಸ್ಟೀರಾಯ್ಡ್ ತೆಗೆದುಕೊಂಡಿರುವವರಲ್ಲಿ, ಅಥವಾ ಏಡ್ಸ್ ಇಂಥ ರೋಗ ಬಂದಿರುವವರಲ್ಲಿ, ದೇಹದ ರಕ್ಷಣಾ ವ್ಯವಸ್ಥೆ ಸರಿ ಇಲ್ಲದವರಲ್ಲಿ ಬಹುಶಃ ಇಂತಹ ಜ್ವರ ಬಂದಾಗ ದೇಹದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಕಷ್ಟ. ಅಂತಹ ಸಂದರ್ಭಗಳಲ್ಲಿ ಮಾರಣಾಂತಿಕವಾಗಿ ಕಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಅಂತಹ ವ್ಯಕ್ತಿಗಳು ಬಹಳ ಜಾಗರೂಕರಾಗಿ ಇರಬೇಕು ಅಂತ ಹೇಳಿ ನಮ್ಮ ಸ್ಟ್ಯಾಟಿಸ್ಟಿಕ್ಸಿಂದ, ಸಂಖ್ಯಾಶಾಸ್ತ್ರಗಳಿಂದ ತಿಳಿದು ಬಂದಿದೆ. ಹೌದು, ತಾವು ಹೇಳಿದಾಗೆ ಮಂಗಳೂರಿನಲ್ಲಿ ಈಗ ಅದರ ರುದ್ರ ತಾಂಡವ ಆಗ್ತಾ ಇದೆ. ಮಂಗಳೂರು ಅಂತೇಳಿ ಅಲ್ಲ, ಸಾಮಾನ್ಯವಾಗಿ ಈಗ ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 5,000 ಮಂದಿ ಡೆಂಗ್ಯೂನಿಂದ ಬಳಲಿದ್ದಾರೆ ಅಂತ ಹೇಳಿ ಒಂದು ಅಂಕಿಅಂಶಗಳು ತಿಳಿದಿದೆ. ಬೆಂಗಳೂರಿನಲ್ಲಿ ಸುಮಾರು 2,500 ಮಂದಿ ಈ ರೋಗದಿಂದ ಬಳಲ್ತಾರೆ. ನಮ್ಮ ಮಂಗಳೂರಿನಲ್ಲಿ ಒಂದು 400 ಮಂದಿಗೆ ಕನ್ಫರ್ಮ್ಡ್ ಡೆಂಗ್ಯೂ ಇದೆ ಅಂತ ಹೇಳಿ ಒಂದು ಅಂಕಿಅಂಶಗಳಿಂದ ಸಾಬೀತಾಗಿದೆ. ಹಾಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಜ್ವರ ಬಂದು ಗುಣ ಆಗಿರುವುದು, ಹಾಗೆ 8,000-10,000 ಮಂದಿ ಇರಬಹುದು ಅಂತ ಹೇಳೋ ಒಂದು ಅಂದಾಜು ಸಹ ನಮ್ಮ ಇಲಾಖೆಯಿಂದ ದೃಢೀಕರಣ ಆಗಿದೆ. ಕನ್ಫರ್ಮ್ಡ್ ಡೆಂಗು 3-4 ಡೆತ್ ಆಗಿದೆ ಅಂತ ಹೇಳಿ ನಮ್ಮ ಅಫಿಷಿಯಲಿ ಬಹುಶಃ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಒಟ್ಟಿನಲ್ಲಿ ಡೆಂಗು ಎನ್ನುವುದು ಡೆಂಗು ವೈರಾಣುವಿನಿಂದ ಬರುವಂತಹ ಒಂದು ರೋಗ, ಮಾರಣಾಂತಿಕ ರೋಗ ಅಲ್ಲ. ಇದು ಏಡಿಸ್ ಈಜಿಪ್ಟಿ ಅಂತ ಹೇಳೋ ಒಂದು ಸೊಳ್ಳೆಯಿಂದ, ಒಂದು ವಿಶೇಷವಾದ ಸೊಳ್ಳೆಯಿಂದ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಹರಡುತ್ತದೆ. ಇದರ ಬಗ್ಗೆ ಸಾಕಷ್ಟು ಜನರಲ್ಲಿ ಜಾಗೃತಿ. ಸೊಳ್ಳೆಯಿಂದ ಇದೊಂದು ತಡೆಗಟ್ಟಬಹುದಾದಂಥ ರೋಗ. ಬಹಳ ಸುಲಭವಾಗಿ ಈ ರೋಗವನ್ನು ಬರದಂತೆ ನಾವು ತಡೆಗಟ್ಟಿಕೊಳ್ಬೋದು. ಗುಣಪಡಿಸಬಹುದಾದಂತಹ, ಬಹಳ ಸುಲಭವಾಗಿ ತಡೆಗಟ್ಟಬಹುದಾದಂತಹ ರೋಗ. ಜನರಲ್ಲಿ ಜಾಗೃತಿ ಮೂಡಿಸಿ ಈ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ಇದೊಂದು ಸಾಂಕ್ರಾಮಿಕ ರೋಗ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ರೋಗವನ್ನು ತಡೆಗಟ್ಟುವುದು ಹೇಗೆ? ಲಸಿಕೆ ಇಲ್ಲ. ಈ ರೋಗಕ್ಕೂ ಸಹ ಲಸಿಕೆ ಇಲ್ಲ, ವ್ಯಾಕ್ಸಿನೇಷನ್ ಇಲ್ಲ. ಈಗ ಲಸಿಕೆ ಇಲ್ಲದ, ಬಹಳ ಸುಲಭವಾಗಿ ತಡೆಗಟ್ಟಬಹುದಾದ ಮತ್ತು ಬಹಳ ಸುಲಭವಾಗಿ ಚಿಕಿತ್ಸೆ ನೀಡಬಹುದಾದಂಥ ಒಂದು ರೋಗ. ಈ ನಿಟ್ಟಿನಲ್ಲಿ ಜನರು ಜಾಸ್ತಿ ಗಾಬರಿಗೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ. ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರೆ ರೋಗ ಬರದಂತೆ ಪರಿಣಾಮಕಾರಿಯಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ. ಈಗ ಇದು ನಿಯಂತ್ರಿಸಬಹುದಾದಂತಹ, ಮಾರಣಾಂತಿಕವಲ್ಲದಂತಹ ಒಂದು ರೋಗ ಅಂತ ಹೇಳ್ತೇವೆ. ಹಾಗಿದ್ರೆ ಇದು ಹೇಗೆ ಹರಡುತ್ತದೆ, ಹೇಗೆ ಬರುತ್ತದೆ ಇದು? ನೋಡಿ, ಈ ಸೊಳ್ಳೆ ಈಗ ನೋಡಿ, ಹೆಚ್ಚಿನ ಎಲ್ಲ ನಮ್ಮ ರೋಗಗಳು ಏನಿದೆ, ಈ ಸಾಂಕ್ರಾಮಿಕ ರೋಗಗಳು ಸೊಳ್ಳೆಗಳಿಂದ ಹರಡುವಂಥದ್ದು. ಸೊಳ್ಳೆ ಒಂದು ಮನುಷ್ಯರಿಂದ ಇನ್ನೊಂದು ಮನುಷ್ಯರಿಗೆ ಒಂದು ವಾಹಕ ಅಂತೇಳಿ ಸೊಳ್ಳೆಗಳ ಮುಖಾಂತರ ಹರಡುವಂಥದ್ದು. ಈ ಡೆಂಗು ವೈರಾಣು ಇರುವಂತಹ ವ್ಯಕ್ತಿಯನ್ನು ಸೊಳ್ಳೆ ಕಚ್ಚಿದಾಗ ಆ ರಕ್ತದಿಂದ, ಆ ವ್ಯಕ್ತಿಯ ಶಂಕಿತ ವ್ಯಕ್ತಿಯಿಂದ ರಕ್ತದಿಂದ ಆ ವೈರಾಣುಗಳು ಆ ಸೊಳ್ಳೆಯ ದೇಹಕ್ಕೆ ಹೋಗ್ತದೆ. ಸೊಳ್ಳೆಯ ದೇಹದಲ್ಲಿ ಅದು ಪುನರ್ ಉತ್ಪಾದನೆ, ಅದರ ವಂಶಾಭಿವೃದ್ಧಿ ಮಾಡಿಕೊಂಡು ಅದು
ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗುವಂತೆ ಮಾಡ್ತದೆ. ಅದರಿಂದ ಬೇರೆ ವ್ಯಕ್ತಿಯನ್ನು ಕಡಿದಾಗ ಆ ವ್ಯಕ್ತಿಗೆ ಈ ವೈರಾಣುವನ್ನು ಸ್ಪ್ರೆಡ್ ಮಾಡ್ತದೆ, ಟ್ರಾನ್ಸ್ಫರ್ ಮಾಡ್ತದೆ. ಈ ಕಾರಣದಿಂದ ಸೊಳ್ಳೆಗಳಿಗೆ ಈ ಡೆಂಗು ವೈರಾಣು ತಲುಪಿದಾಗ ಏನಾಗುವುದಿಲ್ಲ, ಆದರೆ ಮನುಷ್ಯನಿಗೆ ಬಂದಾಗ ಅದರಲ್ಲಿ ಬಹಳಷ್ಟು ತೊಂದರೆಗಳು ಕಾರಣವಾಗ್ತದೆ. ಈ ಡೆಂಗು ವೈರಾಣು ಏಡಿಸ್ ಈಜಿಪ್ಟಿ ಅಂತ ಹೇಳೋ ಅದು ಸೊಳ್ಳೆ, ಅದು ಹೆಣ್ಣು ಸೊಳ್ಳೆ. ಈಗ ಮಲೇರಿಯಾ ಹೇಗೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಹೇಗೆ ಹರಡುತ್ತದೋ ಅದೇ ರೀತಿ ಇದು ಸಹ ಒಂದು ಹೆಣ್ಣು ಸೊಳ್ಳೆ. ಆದರೆ ಇದಕ್ಕೂ ಈ ಮಲೇರಿಯಾ ಸೊಳ್ಳೆಗೂ ಈ ಸೊಳ್ಳೆಗೂ ಒಂದು ವಿಶೇಷವಾದಂತಹ ಡಿಫ್ರೆನ್ಸ್ ಇದೆ. ಮಲೇರಿಯಾ ಸೊಳ್ಳೆ ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುವುದಿಲ್ಲ, ಅದು ರಾತ್ರಿ ಹೊತ್ತು ಕಚ್ಚುವುದು. ಅದು ಸಹ ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ, ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಇದು ಸಹ ಅಷ್ಟೇ, ಏಡಿಸ್ ಈಜಿಪ್ಟಿ ಅನ್ನೋದು ಹೆಣ್ಣು ಸೊಳ್ಳೆ. ಇದು ಮಲೇರಿಯಾ ಸೊಳ್ಳೆಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದನ್ನು ಟೈಗರ್ ಮಸ್ಕಿಟೋ ಅಂತಲೂ ಕೆಲವೊಮ್ಮೆ ಹೇಳ್ತಾರೆ. ಇದರಲ್ಲಿ ವೈಟ್ ಸ್ಟ್ರಿಪ್ಸ್ ಇರುತ್ತೆ, ನೋಡಲಿಕ್ಕೆ ಒಂದು ವಿಶೇಷವಾದಂಥ ಸ್ವಲ್ಪ ದೊಡ್ಡದಾಗಿರುವಂಥ ದೊಡ್ಡ ಮಸ್ಕಿಟೋ, ಟೈಗರ್ ಮಸ್ಕಿಟೋ ಅಂತ ಹೇಳ್ತಾರೆ, ದೊಡ್ಡ ಸೊಳ್ಳೆಗಳು. ಈ ಸೊಳ್ಳೆಗಳು ಇದರ ವಿಶೇಷ ಏನಂದರೆ ಇವು ಹಗಲು ಹೊತ್ತಿನಲ್ಲಿ ಕಚ್ಚುತ್ತದೆ. ಈ ಸೊಳ್ಳೆಗಳು ಜಾಸ್ತಿ ಎತ್ತರದಲ್ಲಿ ಹಾರಾಡುವುದಿಲ್ಲ, ಸಾಮಾನ್ಯವಾಗಿ ಸೊಂಟದ ಕೆಳಗೆ ಕಚ್ಚುವಂಥದ್ದು, ಅಂದರೆ ಹೆಚ್ಚು ಎತ್ತರಕ್ಕೆ ಇದು ಹಾರಾಡುವುದಿಲ್ಲ. ಮತ್ತು ಹಗಲು ಹೊತ್ತಿನಲ್ಲಿ, ಮುಂಜಾವಿನ ಹೊತ್ತಿನಲ್ಲಿ ಮತ್ತು ಸಾಯಂಕಾಲದ ಹೊತ್ತಿನಲ್ಲಿ ಹೆಚ್ಚು ಈ ಸೊಳ್ಳೆಗಳ ಆರ್ಭಟ ಜಾಸ್ತಿ ಇರ್ತದೆ. ಈ ಸೊಳ್ಳೆಗಳನ್ನು ಬಹಳ ಸುಲಭವಾಗಿ ನಾವು ಈ ಸೊಳ್ಳೆ ಕಚ್ಚದಂತೆ ನಾವು ಮುಂಜಾಗ್ರತೆ ವಹಿಸಿಕೊಂಡ್ರೆ ಖಂಡಿತವಾಗಿ ಈ ರೋಗವನ್ನು ತಡೆಗಟ್ಟಬಹುದು. ಈ ಸೊಳ್ಳೆಗಳಲ್ಲಿ ಸುಮಾರು ಅದರ ಜೀವಿತಾವಧಿಯೇ ಕೇವಲ 12ರಿಂದ 14 ದಿವಸ ಅಷ್ಟೇ. ಈ ಏಡಿಸ್ ಈಜಿಪ್ಟಿ ಅಂತ ಹೇಳುವ ಸೊಳ್ಳೆಗಳ ಲೈಫ್ ಸ್ಪ್ಯಾನ್ 12ರಿಂದ 14 ದಿವಸ. ಒಂದು ಸೊಳ್ಳೆ ಅದರ ಜೀವಿತಾವಧಿಯಲ್ಲಿ ಸುಮಾರು ಒಮ್ಮೆ ಮೊಟ್ಟೆ ಇಡುವಾಗ 100 ಮೊಟ್ಟೆ ಇಡ್ತದಂತೆ. ಒಂದು ಜೀವಿತಾವಧಿಯಲ್ಲಿ 3 ಬಾರಿ ಮೊಟ್ಟೆ ಇಡ್ತದೆ. ಅಂದರೆ ಒಂದು ಸೊಳ್ಳೆಯಿಂದ 300 ಸೊಳ್ಳೆ ಉತ್ಪತ್ತಿಯಾಗುವಂಥ ಸಾಧ್ಯತೆ ಇದೆ. ಇದೊಂದು ರಕ್ತ ಬೀಜಾಸುರ ಅಂತರ. ಇನ್ನೊಂದು ವಿಶೇಷ ಅಂದರೆ ಈ ಸೊಳ್ಳೆಗಳು ನಿಂತ ನೀರಿನಲ್ಲಿ, ಶುದ್ಧವಾದ ನೀರಿನಲ್ಲಿ ಮಾತ್ರ ಬೆಳೆಯುವಂಥದ್ದು, ಮೊಟ್ಟೆ ಇಡುವಂಥದ್ದು. ಈಗ ನಾವು ಮಲೇರಿಯಾ ಸೊಳ್ಳೆ ಅಥವಾ ಇನ್ಯಾವುದೇ ಸೊಳ್ಳೆಯನ್ನು ತೆಗೆದುಕೊಂಡ್ರೆ ಅವು ಕೊಚ್ಚೆ ನೀರುಗಳಲ್ಲಿ, ಚರಂಡಿ ನೀರುಗಳಲ್ಲಿ, ಗಲೀಜಾದಂಥ ಸ್ಟ್ಯಾಗ್ನೆಂಟ್ ವಾಟರ್ಗಳಲ್ಲಿ ಬೆಳೆಯುವಂಥದ್ದು, ಕೆಸರಿನಲ್ಲಿ ಬೆಳೆಯುವಂಥದ್ದು. ಆದರೆ ಈ ಸೊಳ್ಳೆಗಳ ವಿಶೇಷ ಅಂದರೆ ಇದು ಬಹಳ ಶುದ್ಧವಾದಂತಹ, ಪರಿಶುದ್ಧವಾದಂತಹ ನಿಂತ ನೀರಿನಲ್ಲಿ, ಸ್ಟ್ಯಾಗ್ನೆಂಟ್ ವಾಟರಲ್ಲಿ. ಯಾಕೆಂದರೆ ಒಂದು ಕಡೆ ನೀರು ನಿಂತಾಗ ಅಲ್ಲಿ ಅಂತಹ ಸ್ವಚ್ಛವಾದ ನೀರಿನಲ್ಲಿ ಈ ಸೊಳ್ಳೆಗಳು ಹೋಗಿ ಮೊಟ್ಟೆ ಇಡುವಂಥದ್ದು. ಸುಮಾರು ಒಮ್ಮೆ ಮೊಟ್ಟೆ ಇಟ್ಟರೆ 100-150 ಮೊಟ್ಟೆ ಇಡ್ತದೆ. ಒಂದು ವಾರದಲ್ಲಿ ಅದು ಸೊಳ್ಳೆಗಳಾಗಿ ಪರಿವರ್ತನೆಯಾಗಿ ಲಾರ್ವಾಗಿ ಮತ್ತೆ ಅದು ಅದರ ರೋಗವನ್ನು ಹರಡುವ ಪ್ರಕ್ರಿಯೆಯನ್ನು ಮುಂದುವರಿಸ್ತದೆ. ಸೊ ನಾವು ಬಹಳ ಸುಲಭವಾಗಿ ಈ ಸೊಳ್ಳೆ ಬೆಳೆಯದಂತೆ, ಸೊಳ್ಳೆಯ ಸಂತಾನೋತ್ಪತ್ತಿ ಆಗದಂತೆ ಅದಕ್ಕೆ ಪೂರಕವಾದಂಥ ವಾತಾವರಣ ಕಲ್ಪಿಸಿಕೊಡದಿದ್ದರೆ ಖಂಡಿತವಾಗಿಯೂ ಈ ರೋಗವನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪುಸ್ತಕಗಳ ವಿಶೇಷ ಮಾತುಕತೆಯಲ್ಲಿ ಇವರ ನಾವು ಡೆಂಗ್ಯೂ ಜ್ವರ, ಇದರ ಹರಡುವಿಕೆ ಹೇಗೆ, ಡೆಂಗ್ಯೂ ಜ್ವರ ಅಂದರೆ ಏನು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರವರು. ಡಾಕ್ಟರ್, ಈಗ ಡೆಂಗ್ಯೂ ಜ್ವರ ಹೇಗೆ ಬರ್ತದೆ, ಜ್ವರ ಅಂದ್ರೇನು, ಯಾವ ವೈರಾಣುವಿಂದ ಬರ್ತದೆ ಅಂತ ಹೇಳಿದ್ರಿ. ಇದರ ರೋಗದ ಗುಣಲಕ್ಷಣಗಳೇನು? ಈಗ ನಮಗೆ ಜ್ವರ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಎಲ್ಲರಿಗೂ ಇರ್ತದೆ, ಅದನ್ನು ಡೆಂಗ್ಯೂ ಅಂತ ಗುರುತಿಸುವುದು ಹೇಗೆ? ನೋಡಿ, ಒಂದೊಂದು ಜ್ವರಕ್ಕೂ ಒಂದೊಂದು ರೀತಿಯಾದ ವಿಶೇಷವಾದಂಥ ಒಂದು ಲಕ್ಷಣಗಳಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ಮಲೇರಿಯಾ ಜ್ವರ ತಗೊಂಡ್ರೆ ವಿಪರೀತವಾದಂಥ ನಡುಕ ಇರುವಂಥದ್ದು, ಬೆವರುವಿಕೆ ಮತ್ತು ನಡುಕ ಇರುವಂಥದ್ದು. ಒಮ್ಮೆಗೆ ಚಳಿ ಬಂದರೆ ಕಂಡಾಬಟ್ಟೆ ನಡುಕ. ಹಾಗೆ ವೈರಲ್ ಫೀವರ್ನಲ್ಲಿ ನಿಮಗೆ ಮೈಕೈ ನೋವು ಇರ್ತದೆ, ಮೂಗು ಸೋರುವಂಥದ್ದು, ಮತ್ತು ಕಾಮನ್ ಕೋಲ್ಡಾಗಿ ನಿಮಗೇನು ಕಾಮನ್ ವೈರಲ್ ಫೀವರ್ ಅಂತ ಏನು ತಲೆಭಾರ ಆಗುವಂಥದ್ದು, ಮೈಕೈ ನೋವು ಇರುವಂಥದ್ದು. ಈ ಡೆಂಗು ಜ್ವರ ಅಂದರೆ ಎಲ್ಲ ಜ್ವರದಂತೆ ಮಾಮೂಲಿಯಾಗಿ ಜ್ವರ ಶುರುವಾಗ್ತದೆ, ದೇಹದ ಉಷ್ಣತೆ ಜಾಸ್ತಿ ಆಗುವಂಥದ್ದು. ಸೊ ಆನಂತರ ವಿಪರೀತವಾದಂಥ ಮೈಕೈ ನೋವಿದೆ ಇದರಲ್ಲಿ, ಮತ್ತು ಗಂಟು ನೋವಿರ್ತದೆ. ಈ ಜ್ವರಕ್ಕೆ ಬ್ರೇಕ್ ಬೋನ್ ಫೀವರ್ ಅಂತಲೂ ಹೇಳ್ತಾರೆ. ಅಂದರೆ ನಮ್ಮ ಗಂಟುಗಳಲ್ಲಿ ಗಂಟುಗಳನ್ನು ನಾವು ಏನು ಕಬ್ಬಿನ ಜಲ್ಲೆಯನ್ನು ಹಿಂಡಿದಾಗ ಎಷ್ಟು ನೋವಾಗ್ತದೆ ಅಂತಹ ಒಂದು ಹಿಂಡಿದಂತಹ ನೋವು ಬರ್ತದಂತೆ. ಅದಕ್ಕೆ ಬ್ರೇಕ್ ಬೋನ್ ಫೀವರ್ ಅಂತಲೂ ಈ ಡೆಂಗ್ಯೂ ಜ್ವರಕ್ಕೆ ಹೇಳ್ತಾರೆ. ಅದರ ಜೊತೆಗೆ ವಿಪರೀತವಾದಂಥ ತಲೆನೋವು, ಕಣ್ಣಿನ ಸುತ್ತ, ತಲೆಯ ಹಿಂಭಾಗದಲ್ಲಿ ವಿಪರೀತವಾದಂಥ ಒಂದು ನೋವು, ತಲೆನೋವು ಇರುವಂಥದ್ದು, ಮತ್ತು ವಾಮಿಟಿಂಗ್, ವಾಂತಿ ಬಂದ ಹಾಗೆ ಆಗೋದು, ನಾಸಿಯಾ, ವಾಂತಿ ಆಗುವಂಥದ್ದು, ವಾಂತಿ ಬಂದ ಹಾಗೆ ಆಗುವಂಥದ್ದು, ಸ್ನಾಯುಗಳಲ್ಲಿ ಸೆಳೆತ, ನಿಮ್ಮ ಎಲ್ಲ ಮಸಲ್ಗಳಲ್ಲಿ, ಮಾಂಸಖಂಡಗಳಲ್ಲಿ ಹಿಡಿದುಕೊಂಡ ಹಾಗೆ, ಇದನ್ನು ಹಿಡಿದು ಸ್ಕ್ವೀಸ್ ಮಾಡಿದಷ್ಟು ನೋವು. ಸೊ ಗಂಟು ನೋವುಗಳು, ಸ್ನಾಯು ಸೆಳೆತ, ವಿಪರೀತವಾದಂಥ ಆಯಾಸ, ಇದು ಕಣ್ಣಿನ ಸುತ್ತ ವಿಪರೀತವಾದಂತಹ ನೋವು, ಇದೆಲ್ಲ ಕಂಡು ಬಂದಾಗ
ಸಾಮಾನ್ಯ ಜ್ವರ ಅಂತೇಳಿ ನಾವು ತಿಳ್ಕೊಳ್ಬಾರ್ದು. ಮತ್ತು ಏನಾಗ್ತದೆ ಅಂದರೆ ನಮ್ಮ ಜನರಲ್ಲಿ ಏನಿದ್ರು ಸಹ ಮಳೆಗಾಲದಲ್ಲಿ ಜ್ವರ ಬಂದಾಗ ತಾವು ಹೇಳಿದಾಗೆ ಅದು ನಿನ್ನೆ ಮಳೆಗೆ ಹೋಗಿದ್ದು ಸ್ವಲ್ಪ ನೀರಲ್ಲಿ ಒದ್ದೆ ಆಗಿದೆ, ಹಾಗೆ ನನಗೆ ಜ್ವರ ಬಂದಿರ್ಬೋದು ಅಂಥೇಳಿ ಒಂದು ಪ್ಯಾರಾಸಿಟಮಾಲ್ ತಗೊಳ್ಳು, ಒಂದು ಕ್ರೋಸಿನ್ ತಗೊಳ್ಳು ಅಂಥೇಳಿ ಒಂದು ವ್ಯವಸ್ಥೆಗೆ ಒಗ್ಗಿಕೊಂಡಿದ್ದಾರೆ. ಸ್ವಯಂ ಮದ್ದು ಮಾಡುವಂತಹ ಒಂದು ಪರಿಪಾಠ ನಮಗೆ ಬೆಳೆದು ಬಂದಿದೆ. ಈಗ ಸಾಮಾನ್ಯ ಜ್ವರ ಅಂಥೇಳಿ ನಾವು ನಿರ್ಲಕ್ಷ್ಯ ಮಾಡಿದರೆ ಕೆಲವೊಮ್ಮೆ 100ರಲ್ಲಿ 1-2 ಬಾರಿ ಈ ರೀತಿ ತೊಂದರೆಗಳಿಗಾಗಲಿ ಸಾಧ್ಯ. ಈ ಎಲ್ಲ ಲಕ್ಷಣಗಳು ಏನು ಮೈಕೆ ನೋವು, ವಾಮಿಟಿಂಗ್ ಇರುವಂಥದ್ದು, ಸುಸ್ತಾಗುವಂಥದ್ದು ಅಂಥದ್ದೆಲ್ಲ ಇದ್ದರೆ ತಕ್ಷಣವೇ ವೈದ್ಯರನ್ನು ಕಾಣಬೇಕು. ಈ ವಿಂಡೋ ಪೀರಿಯಡ್ ಒಮ್ಮೆ ನಮ್ಮ ಈ ಸೊಳ್ಳೆ ಏನು ಡೆಂಗು ವೈರಾಣು ನಮ್ಮ ದೇಹಕ್ಕೆ ಸೇರಿದಾಗ ಅದರ ಒಂದು ವಿಂಡೋ ಪೀರಿಯಡ್ ಅಂತ ಇದೆ. ಸೇರಿದ ಕೂಡಲೇ ಇಮಿಡಿಯೇಟ್ ಮರುದಿವಸನೇ ಜ್ವರ ಬರಲ್ಲ. ನಮ್ಮ ದೇಹಕ್ಕೆ ಸೇರಿ ರಕ್ತಕ್ಕೆ ಸೇರಿ ಅಲ್ಲಿ ವಂಶಾಭಿವೃದ್ಧಿ ಮಾಡಲಿಕ್ಕೆ 4ರಿಂದ 7 ದಿವಸ ಬೇಕಾಗ್ತದೆ. ಇದನ್ನು ಕಿಟಕಿ ಅವಧಿ ಅಂತ ಹೇಳ್ತೇವೆ, ವಿಂಡೋ ಪೀರಿಯಡ್. ಸೊ 4 ದಿವಸ ಮೊದಲೇ ನಮ್ಮ ದೇಹಕ್ಕೆ ಸೇರಿದ ವೈರಾಣು ದೇಹದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ತನ್ನ ರುದ್ರನರ್ತನವನ್ನು ಆರಂಭಿಸಲಿಕ್ಕೆ ಶುರುವಾಗ್ತದೆ. ಸೊ 4ರಿಂದ 7 ದಿವಸ ಕಳೆದ ಮೇಲೆ ನಮಗೆ ಈ ಲಕ್ಷಣಗಳು, ಈಗ ಹೇಳಿದ ಲಕ್ಷಣಗಳು ಕಾಣಿಸಿಕೊಳ್ತದೆ. ಈ ಹಂತದಲ್ಲಿ ನಾವು ಸರಿಯಾದಂತಹ ಚಿಕಿತ್ಸೆ ಪಡೀಲಿಲ್ಲ ಅಂದರೆ ಮುಂದುವರಿದ ಹಂತದಲ್ಲಿ ಏನು ಒಸಡುಗಳಲ್ಲಿ ರಕ್ತ ಬರುವಂಥದ್ದು, ಮತ್ತು ಮೂಗಿನಲ್ಲಿ ತನ್ನಿಂತಾನೇ ರಕ್ತ ಬರುವಂಥದ್ದು, ಸಿವಿಯರ್ ಹೊಟ್ಟೆ ನೋವು ಬರುವಂಥದ್ದು, ಈ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ತದೆ. ಈ ಒಸಡುಗಳಲ್ಲಿ ಯಾಕೆ ರಕ್ತ ಮತ್ತು ಮೂಗಿನಲ್ಲಿ ಯಾಕೆ ರಕ್ತ ಬರ್ತದೆ ಅಂದರೆ ರಕ್ತದಲ್ಲಿ ಪ್ಲೇಟ್ಲೆಟ್ ಅಂತ ಒಂದು ರಕ್ತ ತಟ್ಟೆಗಳು ಅಂತ ಹೇಳ್ತೇವೆ. ಅದು ದೇಹದಲ್ಲಿ ಆಂತರಿಕ ರಕ್ತಸ್ರಾವ ಆಗದಂತೆ ತಡೆಯುವಂಥ ಒಂದು ರಕ್ತದಲ್ಲಿರುವಂಥ ಒಂದು ಕಾಂಪೊನೆಂಟ್. ಈ ಡೆಂಗು ಜ್ವರ ಬಂದಾಗ ಈ ರಕ್ತ ತಟ್ಟೆಗಳ ಸಂಖ್ಯೆ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ 1.5 lakhs to 4.5 lakhs per cubic millimeter ಅಷ್ಟು ಪ್ಲೇಟ್ಲೆಟ್ಗಳು ಇರ್ತದೆ. ಈ ಡೆಂಗು ಜ್ವರ ಬಂದಾಗ ಅದು ಕ್ರಮೇಣ ಕಡಿಮೆ ಆಗ್ತದೆ. 1.5 lakhsಯಿಂದ 1 lakhಗೆ ಬರುತ್ತೆ. ಆಮೇಲೆ 80,000, 50,000, 30,000, 20,000, 10,000, 5,000ದವರೆಗೆ ಬರುವ ಸಾಧ್ಯತೆ ಇದೆ. ಯಾವಾಗ ಅದು 20,000ದ ಕೆಳಗೆ ಬರ್ತದೋ ಆವಾಗ ತನ್ನಿಂತಾನೆ ಸ್ಪಾಂಟೇನಿಯಸ್ ಗಮ್ ಬ್ಲೀಡಿಂಗ್ ಅಂತ ಹೇಳ್ತೇವೆ, ಒಸಡುಗಳಲ್ಲಿ ರಕ್ತ ಬರಲಿಕ್ಕೆ ಶುರುವಾಗ್ತದೆ. 10,000ಕ್ಕಿಂತ ಕೆಳಗೆ ಬಂದಾಗ ಮೂಗಿನಲ್ಲಿ ತನ್ನಿಂತಾನೆ ರಕ್ತ ಒಸರುವಂಥದ್ದು ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ, ಬ್ರೈನ್ ಹೆಮೊರೇಜ್ ಅಂತ ಹೇಳಿ ಸಡನ್ನಾಗಿ ತನ್ನಿಂತಾನೆ ಬ್ರೈನ್ ಹೆಮರೇಜ್ ಆಗುವ ಸಾಧ್ಯತೆಗಳು ಇದೆ. ಸೊ ಮತ್ತು ಕಿಡ್ನಿ ಫೇಲ್ಯೂರ್ ಆಗುವ ಸಾಧ್ಯತೆ ಇದೆ. ಯಾವಾಗ ರಕ್ತದೊತ್ತಡ ಕಡಿಮೆ ಆಗ್ತದೋ, ಈ ರೀತಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗ್ತದೋ ಆವಾಗ ಈ ರೀತಿ ತೊಂದರೆಗಳು ಕಾಣಿಸ್ಕೊಳ್ತದೆ. ಇನ್ನು ಇದು ದ್ರವ ಸೋರಿಕೆ ಅಂತ ಹೇಳ್ತೇವೆ. ಈ ಅತಿಯಾದ ಜ್ವರ ಬಂದಾಗ ಈ ರಕ್ತನಾಳದ ಒಳಗಿನ ಇರುವಂತಹ ಪ್ಲಾಸ್ಮಾ, ರಕ್ತದಲ್ಲಿ ಇರುವಂಥದ್ದು ಪ್ಲಾಸ್ಮಾ ಮತ್ತು ಬಿಳಿ ರಕ್ತಕಣ ಮತ್ತು ಕೆಂಪು ರಕ್ತಕಣ ಮತ್ತು ಪ್ಲೇಟ್ಲೆಟ್ಗಳು. ಈ ಪ್ಲಾಸ್ಮಾ ಏನಿದೆ ಅದು ಸೋರಿಕೆ ಆಗ್ತದೆ, ರಕ್ತನಾಳಗಳಿಂದ ಹೊರಗೆ ಹೋಗ್ತದೆ. ಈ ರೀತಿ ಆದಾಗ ಬಹಳಷ್ಟು ತೊಂದರೆಗಳು ಆಗ್ತದೆ. ಪ್ಲಾಸ್ಮಾ ಹೊರಗಡೆ ಹೋದಾಗ ದೇಹದ BP ಉಂಟಲ್ಲ ಡ್ರಾಪ್ ಆಗ್ತದೆ. ಅದನ್ನೇ ನಾವು BP ಕಡಿಮೆ ಆದಾಗ ಲೋ BP ಅಂತ ಹೇಳ್ತಾರೆ. ಅದನ್ನೇ ನಾವು ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಹೇಳಿ. ಡೆಂಗು ಶಾಕ್ ಸಿಂಡ್ರೋಮ್ ಅಂದರೆ ಅತಿಯಾದಂತಹ ಜ್ವರ ಬಂದು ಈ ಪ್ಲಾಸ್ಮಾ ಲೀಕೇಜ್ ಆಗಿ ದ್ರವ್ಯ ಸೋರಿಕೆಯಾಗಿ BP ಕಡಿಮೆ ಆದಾಗ ಡೆಂಗು ಶಾಕ್ ಸಿಂಡ್ರೋಮ್ ಅಂತೇಳಿ. ಈ ರೀತಿ ಆದಾಗ ಅದು ಬಹಳ ಮಾರಣಾಂತಿಕ ಆಗಲಿಕ್ಕೆ ಸಾಧ್ಯತೆ ಇದೆ. ಡೆಂಗು ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಮತ್ತು ಡೆಂಗು ಹೆಮೊರಾಜಿಕ್ ಫೀವರ್ ಅಂತಲೂ ಹೇಳ್ತಾರೆ. ಯಾವಾಗ ಪ್ಲೇಟ್ಲೆಟ್ಗಳ ಸಂಖ್ಯೆ 20ರಿಂದ 10,000ಕ್ಕಿಂತ ಕಡಿಮೆ ಆಯಿತೋ ಆವಾಗ ಈ ಡೆಂಗ್ಯೂನಿಂದಾಗಿ ಹೆಮೊರಾಜಿಕ್ ಫೀವರ್, ಎಲ್ಲ ಮೈಯಲ್ಲೆಲ್ಲ ಬ್ಲ್ಯಾಕ್ ಸ್ಪಾಟ್ಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಏನು ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದಾಗ ರಕ್ತದಲ್ಲಿ ತನ್ನಿಂತಾನೆ ರಕ್ತನಾಳಗಳಿಂದ ರಕ್ತ ಒಸರಲಿಕ್ಕೆ ಶುರುವಾಗಿ ಈ ರೀತಿ ದೇಹದೆಲ್ಲೆಡೆ ಬ್ಲ್ಯಾಕ್ ಸ್ಪಾಟ್ಸ್ಗಳು ಬರಲಿಕ್ಕೆ ಶುರುವಾಗ್ತದೆ. ಸೊ ಈ ಹಂತದಲ್ಲಿ ಸ್ವಲ್ಪ ಮಾರಣಾಂತಿಕ ಆಗುವ ಸಾಧ್ಯತೆ ಇದೆ. ಅಂತಹ ಸಂದರ್ಭಗಳಲ್ಲಿ ಒಳರೋಗಿಯಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ, ಚಿಕಿತ್ಸೆ ನೀಡಬೇಕಾಗತ್ತೆ, ಪ್ಲೇಟ್ಲೆಟ್ ಮರುಪೂರ್ಣ ಮಾಡಬೇಕಾಗತ್ತೆ. ಈಗ ನಾವೇನಿದ್ರು ದ್ರವ್ಯ ಸೋರಿಕೆ ಆದದ್ದನ್ನು BP ಸರಿ ನಾರ್ಮಲ್ ಮಾಡಲಿಕ್ಕೆ ನಾವು ಗ್ಲೂಕೋಸ್ ಕೊಡೋದಂತ ನಾವೇನು ಹೇಳ್ತೀವೋ ಅಥವಾ ಸಲೈನ್ ಡ್ರಿಪ್ಸ್ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡಿ ವ್ಯಕ್ತಿಯ BP ಕಡಿಮೆ ಆಗದಂತೆ ಹಾಗೂ ಪ್ಲೇಟ್ಲೆಟ್ಗಳ ಸಂಖ್ಯೆ ಮತ್ತಷ್ಟು ಕಡಿಮೆ ಆಗದಂತೆ ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ಇರ್ತದೆ. ಸೊ ಒಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಮಾಮೂಲಿ ಜ್ವರ ಥರ ಇರುತ್ತೆ. ಮತ್ತು ಕ್ರಮೇಣ ಸುಮಾರು ಇದನ್ನು ನಾವು 3 ಫೇಸ್ಗಳಲ್ಲಿ ಡಿವೈಡ್ ಮಾಡ್ತೇವೆ. ಇದನ್ನು ಫೆಬ್ರೈಲ್ ಫೇಸ್ ಅಂತ ಹೇಳ್ತೇವೆ, ಮತ್ತು ಕ್ರಿಟಿಕಲ್ ಫೇಸ್ ಅಂತ ಹೇಳ್ತೇವೆ, ಮತ್ತು ರಿಕವರಿ ಫೇಸ್ ಅಂತ 3 ಫೇಸ್. ಫೆಬ್ರೈಲ್ ಫೇಸ್ ಅಂದರೆ ಫಸ್ಟ್ ಜ್ವರ ಬರದ ಅವಧಿಯನ್ನು ಸುಮಾರು 2ರಿಂದ 7 ದಿವಸಗಳ ಕಾಲ, ಈಗ ದೇಹಕ್ಕೆ ಸೇರಿ 4ರಿಂದ 7 ದಿವಸಗಳ ಕಾಲದಲ್ಲಿ ಈ ಜ್ವರ ಬರುವಂಥದ್ದು. ಸೊ ಈ 4ರಿಂದ ಈ ಜ್ವರ ಬಂದಲಿಕ್ಕೆ ಕಾಣಲಿಕ್ಕೆ ಶುರುವಾಗಿ 2ರಿಂದ 7 ದಿವಸವರೆಗೆ ಒಂದು ರೀತಿಯ ಜ್ವರ ಇರ್ತದೆ, ಪ್ಲಸ್ ಮೈಕೆ ನೋವು, ವಾಮಿಟಿಂಗ್, ವಾಕರಿಕೆ ಎಲ್ಲ ಇರುವಂಥದ್ದು. ಇದನ್ನು ಫೆಬ್ರೈಲ್ ಫೇಸ್ ಅಂತ ಹೇಳ್ತೇವೆ. ಈ ಹಂತದಲ್ಲಿ ಸರಿಯಾದ ಚಿಕಿತ್ಸೆ ನೀಡದಿದ್ದರೆ ನೆಕ್ಸ್ಟ್ ಫೇಸಿಗೆ ಹೋಗ್ತದೆ, ಕ್ರಿಟಿಕಲ್ ಫೇಸ್. ಕ್ರಿಟಿಕಲ್ ಫೇಸ್ ಅಂತ ಹೇಳಿದರೆ ಈ BP ಕಡಿಮೆ ಆಗುವಂಥದ್ದು, ಆಂತರಿಕ ರಕ್ತಸ್ರಾವ ಆಗುವಂಥದ್ದು, ಇದೆಲ್ಲ ಯಾವಾಗ BP ಕಡಿಮೆ ಆಗ್ತದೋ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗ್ತದೋ ಈ ಕ್ರಿಟಿಕಲ್ ಫೇಸಿಗೆ ಹೋಗುತ್ತೆ. ಆ ಹಂತದಲ್ಲಿ ಸರಿಯಾದ ಚಿಕಿತ್ಸೆ ಒಳರೋಗಿಯಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂದರೆ ಮಾಡಿದರೆ ನೆಕ್ಸ್ಟ್ ರಿಕವರಿ ಫೇಸಿಗೆ ಬರ್ತಾರೆ.
ಕ್ರಿಟಿಕಲ್ ಫೇಸಲ್ಲಿ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ ಅಂದರೆ ಅದು ಖಂಡಿತ ಮಾರಣಾಂತಿಕ ಕೋಮಕ್ಕೆ ಹೋಗಲಿಕ್ಕೆ ಸಾಧ್ಯ ಉಂಟು, ಮಾರಣಾಂತಿಕ ಆಗಲಿಕ್ಕೆ ಸಾಧ್ಯ ಇದೆ. 100ರಲ್ಲಿ ಅಂಕಿಅಂಶಗಳ ಪ್ರಕಾರ 1,00,000ದಲ್ಲಿ 20ರಿಂದ 25 ಮಂದಿಗೆ ಮಾರಣಾಂತಿಕ ಆಗಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಇದು ಗ್ಲೋಬಲ್ ಸ್ಟ್ಯಾಟಿಸ್ಟಿಕ್ಸ್. ಹಾಗೆಂತೇಳಿ ಎಲ್ಲರಿಗೂ ಸಹ ಮಾರಣಾಂತಿಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ ಕಾರಣ ಜನರು ಜಾಸ್ತಿ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಜ್ವರ ಬಂದಿದೆ, ನಿಮಗೆ ಸೊಳ್ಳೆ ಕಚ್ಚಿದೆ ಅಂತ ಕನ್ಫರ್ಮ್ ಆಗಿದೆ ಅಂತೇಳಿ ಆದರೆ ನೀವು ವೈದ್ಯರ ಬಳಿ ತಿಳಿಸಿದರೆ ಅದಕ್ಕೆ ಪೂರಕವಾದಂತಹ ಪ್ರಿಕಾಷನ್ಸ್, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಸಹ ರೋಗ ಈ ಮುಂದುವರಿದ ಹಂತಕ್ಕೆ ತಲುಪುವುದನ್ನು ತಡೆಗಟ್ಟಬಹುದು. ಸರಿಯಾದ ಚಿಕಿತ್ಸೆ ನೀಡಿದರೆ ಮಾರಣಾಂತಿಕವಾಗುವಂತಹ ಸಂದರ್ಭಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಧ್ಯವಾದಷ್ಟು ನಾವು ಮುಂಜಾಗ್ರತೆ ವಹಿಸಿದರೆ ರೋಗವನ್ನು ತಡೆಗಟ್ಟುವಂತಹ ಎಲ್ಲ ಸಾಧ್ಯತೆಗಳಿವೆ. ಖಂಡಿತವಾಗಿ ಸರ್. ಅಲ್ಲ, ಆದರೆ ಬಾಕಿ ರೋಗಗಳಿಗೆ ನಾವೆಲ್ಲ ಲಸಿಕೆ ಅದು ಇದು ಅಂತ ಹೇಳ್ತೇವೆ. ಇದಕ್ಕೆ ಅಂತಹದ್ದೇನು ಲಸಿಕೆ ರೀತಿ ಮದ್ದು ಔಷಧ ಪರಿಹಾರ ಏನಿಲ್ಲ. ಈ ರೋಗಕ್ಕೆ ಲಸಿಕೆ ಇನ್ನೂ ಇನ್ವೆನ್ಷನ್ ಮಾಡಿಲ್ಲ, ಇನ್ನೂ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಯಾವುದೇ ಲಸಿಕೆ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಬಂದಿಲ್ಲ. ಈ ಕಾರಣದಿಂದ ಲಸಿಕೆ ರೋಗ ಬರದಂತೆ ತಡೆಗಟ್ಟಲಿಕ್ಕೆ ನಾವು ಲಸಿಕೆ ಹಾಕೋದ್ರ ಬದಲು ನಾವು ಈಗ ಸೊಳ್ಳೆ ನಿಯಂತ್ರಣ ಮಾಡಿ ಈ ರೋಗವನ್ನು ಬರದಂತೆ ನಾವು ಜಾಗ್ರತೆ ವಹಿಸೋದ್ರಲ್ಲಿ ನಮಗೆ ಜಾಣತನ ಇದೆ. ಇಲ್ಲಾಂತೇಳಿ ಆದರೆ ಈ ಬಹಳ ಸುಲಭವಾಗಿ ಇದೇನು ಮಹಾನ್ ದೊಡ್ಡ ಗುಣಪಡಿಸಲಾಗದಂತಹ ರೋಗ ಏನಲ್ಲ. ರೋಗವನ್ನು ತಡೆಗಟ್ಟುವುದು ಸಹ ಬಹಳ ಸುಲಭ, ರೋಗ ಚಿಕಿತ್ಸೆ ಸುಲಭ. ಆರಂಭಿಕ ಹಂತದಲ್ಲಿ ಗುರುತಿಸಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಿದರೆ ಖಂಡಿತವಾಗಿ ಸಹ ಬಹಳ ಬೇಗ ಗುಣಮುಖ ಆಗಲಿಕ್ಕೆ ಸಾಧ್ಯ ಇದೆ. ಯಾವಾಗ ಕ್ರಿಟಿಕಲ್ ಫೇಸ್ನಲ್ಲಿ ನಾವು ಸರಿಯಾದ ಚಿಕಿತ್ಸೆ ದೊರಕಿದರೆ ನೆಕ್ಸ್ಟ್ ಅವರು ರಿಕವರಿ ಫೇಸಿಗೆ ಹೋಗ್ತಾರೆ. ರಿಕವರಿ ಫೇಸ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ವಿಪರೀತವಾದಂಥ ಸುಸ್ತು ಇರ್ತದೆ, ವಿಪರೀತವಾದಂಥ ಆಯಾಸ ಇರ್ತದೆ, ಮೈಕೈ ನೋವು ಇರ್ತದೆ. ಸೊ ಈ ಕ್ರಿಟಿಕಲ್ ಫೇಸ್ 1-2 ದಿವಸ ಇರ್ತದೆ, ಆಮೇಲೆ ರಿಕವರಿ ಫೇಸ್ 1 ವಾರದವರೆಗೆ ಇರ್ತದೆ. ಸೊ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಇದ್ದಾಗ ಎಲ್ಲ ಪೂರಕವಾದಂಥ, ಈಗ ಯಾವಾಗ ನಾನು ಹೇಳಿದಲ್ಲ ಕ್ರಿಟಿಕಲ್ ಫೇಸಲ್ಲಿ ಏನು ನಮ್ಮ ದೇಹದಿಂದ ದ್ರವ ಸೋರಿಕೆಯಾಗಿ ಹೊರಗೆ ಹೋಗ್ತದೋ ಅದೆಲ್ಲ ಪುನಃ ದೇಹದ ರಕ್ತನಾಳಗಳಿಗೆ ಸೇರಿ ಹೋಗ್ತದೆ, BP ರೀಎಸ್ಟಾಬ್ಲಿಷ್ ಆಗ್ತದೆ, ಜ್ವರ ಕಡಿಮೆ ಆಗ್ತದೆ, ಬರೀ ಸುಸ್ತು ಇರ್ತದೆ. ಈ ಹಂತದಲ್ಲಿ ಸಾಕಷ್ಟು ರೆಸ್ಟ್ ನೀಡಿ, ಸಾಕಷ್ಟು ಅವರಿಗೆ ವಿಶ್ರಾಂತಿ ನೀಡಿ, ಸಾಕಷ್ಟು ದ್ರವಾಹಾರಗಳನ್ನು ನೀಡಿ ಆ ವ್ಯಕ್ತಿಯನ್ನು ಮೊದಲಿನ ಹಾಗೆ ಮಾಡಲಿಕ್ಕೆ ಏನಿಲ್ಲ ಅಂದರೂ ಒಮ್ಮೆ ಡೆಂಗ್ಯೂ ಜ್ವರ ಬಂದರೆ ಕನಿಷ್ಠ 15 ದಿನಗಳ ಕಾಲ ಅವರು ಸಫರ್ ಮಾಡಬೇಕಾಗತ್ತೆ. ಬಟ್ ಮಾರಣಾಂತಿಕ ಆಗದಂತೆ ತಡೆಯಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಆತ್ಮೀಯ ವೀಕ್ಷಕ ಬಾಂಧವರ ಪೊಸಕೊರಲ್ನ ವಿಶೇಷ ಮಾತುಕತೆ. ಈ ಮಾತುಕತೆಯಲ್ಲಿ ನಾವು ಡೆಂಗ್ಯೂ ಜ್ವರ, ಭಯಂಕರವಾಗಿ ಮಾರಿಯಾಗಿ ಕಾಡುತ್ತಿರುವಂತಹ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು. ಇದರ ರೋಗ ಗುಣಲಕ್ಷಣಗಳು, ಈ ರೋಗದ ತಡೆಗಟ್ಟುವ ವಿಧಾನದ ಬಗ್ಗೆ ನಾವು ಬರ್ತಾ ಇದ್ದೇವೆ. ಈಗ ಈ ಡೆಂಗ್ಯೂ ಜ್ವರ ಲಸಿಕೆ ಇಲ್ಲ ಅಂತ ಹೇಳಿದ್ರಿ, ಹಾಗಿದ್ರೆ ಇದಕ್ಕೆ ಚಿಕಿತ್ಸಾ ಪದ್ಧತಿ ಹೇಗೆ? ನೋಡಿ, ಚಿಕಿತ್ಸೆ ಅನ್ನೋದು ಬಹಳ ಇದಕ್ಕಿಂತ ವಿಶೇಷವಾದಂತಹ ಒಂದು ಚಿಕಿತ್ಸೆ ಏನಿಲ್ಲ. ಬಹಳ ಸರಳವಾದಂತಹ ಸುಲಭವಾದಂತಹ ಚಿಕಿತ್ಸೆ. ಯಾವುದೇ ಸಮಯದಲ್ಲಿ ಜ್ವರ ಬಂದಾಗ ಹೆಚ್ಚಿನ ವೈದ್ಯರು ಕೊಡುವಂಥದ್ದು ಪ್ಯಾರಾಸೆಟಮಾಲ್, ಜ್ವರವನ್ನು ಕಡಿಮೆ ಮಾಡಲಿಕ್ಕೆ ಇಡುವಂಥ ಔಷಧಿ. ಸೊ ಈ ಔಷಧಿಯನ್ನು ಎಲ್ಲರೂ ಸಹ ಕೊಡುವಂಥದ್ದು. ಪ್ಲಸ್ ಜ್ವರ ಬಂದಾಗ ಕಾಮನ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಿಮಗೆ ಯಾವುದೇ ವೈರಲ್ ಜ್ವರ ಬಂದಾಗ, ನಿಮಗೆ ವೈರಾಣುವಿನಿಂದ ಬಂದಂಥ ಜ್ವರದಲ್ಲಿ ನಿಮಗೆ ವೀಕ್ನೆಸ್ ಇರ್ತದೆ. ಆವಾಗ ನಿಮಗೆ ಸಾಕಷ್ಟು ಬೆಡ್ ರೆಸ್ಟ್ ಬೇಕಾಗತ್ತೆ, ವಿಶ್ರಾಂತಿ ಅಗತ್ಯ ಇದೆ. ಸೊ ನಿಮಗೆ ಏನಿಲ್ಲ ಅಂದರೂ 1 ವಾರದಿಂದ 10 ದಿವಸಗಳ ಕಾಲ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕಾಗತ್ತೆ. ಮೈಕೈ ನೋವು, ಸ್ನಾಯುಖಂಡಗಳಲ್ಲಿ ನೋವು, ಎಲುಬುಗಳಲ್ಲಿ ನೋವು, ಈ ಹಂತದಲ್ಲಿ ನೀವು ವೀಕ್ನೆಸ್ ತುಂಬ ಇರ್ತದೆ, BP ಸಹ ಕಡಿಮೆ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಸಾಕಷ್ಟು ವಿಶ್ರಾಂತಿ ನೀಡುವಂಥದ್ದು, ಪ್ಲಸ್ ದ್ರವಾಹಾರ ಸೇವನೆ. ಇದು ಎಲ್ಲರಿಗೂ ಗೊತ್ತು. ಜ್ವರ ಬಂದಾಗ ಸಾಕಷ್ಟು ನೀರು ಕುಡಿಬೇಕು ಅಂತೇಳಿ. ಯಾಕೆ? ಡಿಹೈಡ್ರೇಷನ್ ಆಗೋದು, ನಿರ್ಜಲೀಕರಣ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ದೇಹದ ಉಷ್ಣತೆ ಜಾಸ್ತಿ ಆದಾಗ ಈ ಡೆಂಗ್ಯೂ ಜ್ವರದಲ್ಲಿ ಸುಮಾರು 104 ಡಿಗ್ರಿವರೆಗೆ ಸಹ ಜ್ವರ ಬರ್ತದೆ. ಅತಿಯಾದಂತಹ ಜ್ವರ, ಮೈ ಸುಡುವಂತಹ ಜ್ವರ ಬರ್ತದೆ. ಅಂಥ ಸಂದರ್ಭಗಳಲ್ಲಿ ಡಿಹೈಡ್ರೇಷನ್ ಆಗುವಂಥದ್ದು, ನಿರ್ಜಲೀಕರಣ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ನಾವು ಏನಿದ್ರೂ ಸಹ ಪ್ಯಾರಾಸಿಟಮಾಲ್ ಔಷಧಿ ಕೊಡ್ತೇವೆ, ಎಲ್ಲ ವೈದ್ಯರು ಕೊಡೋದು. ಅದಕ್ಕೆ ಬೇರೆ ವಿಶೇಷವಾದಂಥ ಔಷಧಿ ಇಲ್ಲ. ಆ್ಯಂಟಿಬಯೋಟಿಕ್ಸ್ ಸಹ ಕೊಡೋದಿಲ್ಲ ಸಾಮಾನ್ಯವಾಗಿ. ಪ್ಲಸ್ ಸಾಕಷ್ಟು ದ್ರವಾಹಾರಗಳನ್ನು, ಫ್ರೆಶ್ ಜ್ಯೂಸು, ಟೆಂಡರ್ ಕೋಕೋನಟ್, ಪ್ಲಸ್ ಸಾಕಷ್ಟು ಲಿಕ್ವಿಡ್ ವಾಟರ್ಗಳನ್ನು ಕೊಡುವಂಥದ್ದು, ಪ್ಲಸ್ ಬೆಡ್ ರೆಸ್ಟ್. ಇದು ಕಾರ್ಡಿನಲ್ 3 ನಮ್ಮ ಮೈನ್ ಸ್ಟೇ ಆಫ್ ಟ್ರೀಟ್ಮೆಂಟ್. ಇದನ್ನು ನೀಡಿ ರೋಗವನ್ನು ಗುಣಪಡಿಸಲಿಕ್ಕಾಗತ್ತೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈ ಫೆಬ್ರೈಲ್ ಫೇಸ್ ಅಂತ ನಾನು ಏನು ಹೇಳಿದೆ, ಇದು ಆ ಸಂದರ್ಭಗಳಲ್ಲಿ ಸೆಲ್ಫ್ ಮೆಡಿಕೇಷನ್ ಮಾಡಿಕೊಳ್ಳುವಂಥದ್ದು, ನಿಗ್ಲೆಕ್ಟ್ ಮಾಡುವಂಥದ್ದು. ಏನು ಜ್ವರ ಬಂದಿದೆ ಬಿಡಿ, ಏನು ಆಗಲ್ಲ ಬಿಡಿ ಅಂತ ಹೇಳಿ ನಾವು ನಿಗ್ಲೆಕ್ಟ್ ಮಾಡಿದರೆ
ಅದು ಮುಂದುವರೆದ ಹಂತಕ್ಕೆ ಕ್ರಿಟಿಕಲ್ ಫೇಸಿಗೆ ಹೋದಾಗ, ಈಗ ತಾನೇ ಹೇಳಿದೆ ಡೆಂಗು ಹೆಮೊರಜಿಕ್ ಫೀವರ್ ಅಂತೇಳಿ, ಯಾವಾಗ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಯಿತೋ, ಡ್ರಾಪ್ ಆಯಿತೋ, 20,000ಕ್ಕಿಂತ ಕಡಿಮೆ ಬಂತೋ, ಅಥವಾ ನಿಮ್ಮ ಡೆಂಗು ಶಾಕ್ ಸಿಂಡ್ರೋಮ್ ಅಂತ ನಾವೇನು ಹೇಳ್ತೇವೆ, ಯಾವಾಗ ಈ ಪ್ಲಾಸ್ಮಾ ಲೀಕೇಜ್ ಆಗಿ ನಮಗೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ BP ಕಂಪ್ಲೀಟ್ ಫಾಲ್ ಆಗುತ್ತೆ, ಲೋ BP ಅಂತ, ಹೈಪೋಟೆನ್ಷನ್ ಅಂತ ಹೇಳ್ತೇವೆ. ಇನ್ನು ಇದರಲ್ಲಿ ಬಿಳಿ ರಕ್ತಗಳ ಕಣಗಳ ಸಂಖ್ಯೆಯು ಸಹ ಕಡಿಮೆ ಆಗ್ತಾಯಿದೆ. ಸಾಮಾನ್ಯವಾಗಿ ಬಿಳಿ ರಕ್ತ ಕಣಗಳ ಸಂಖ್ಯೆ 4,000ದಿಂದ 11,000ದವರೆಗೆ ಇರುತ್ತೆ. ಇದು 4,000ಕ್ಕಿಂತಲೂ ಕಡಿಮೆ ಆಗ್ತದೆ. ಪ್ಲಸ್ ಕೆಂಪು ರಕ್ತ ಕಣಗಳ, ಯಾವಾಗ ಪ್ಲಾಸ್ಮಾ ಹೊರಗೆ ಹೋದಾಗ ಕಾನ್ಸಂಟ್ರೇಷನ್ ಆಫ್ ಕೆಂಪು ರಕ್ತ ಕಣಗಳ ಜಾಸ್ತಿ ಆಗ್ತದೆ. ಅದು 20% ಜಾಸ್ತಿ ಆದಾಗ ಆವಾಗ ಸಹ ಅಡ್ಮಿಷನ್ ಮಾಡಬೇಕಾದ ಅವಶ್ಯಕತೆ ಇರ್ತದೆ. ಈ ಫೆಬ್ರೈಲ್ ಫೇಸ್ ಕಳೆದು ಕ್ರಿಟಿಕಲ್ ಫೇಸ್ನಲ್ಲಿ ಯಾವಾಗ ಈ ರೀತಿ ಕಾಂಪ್ಲಿಕೇಶನ್ಗಳಾಯಿತೋ ಆವಾಗ ಒಳರೋಗಿಯಾಗಿ ಚಿಕಿತ್ಸೆ ನೀಡಲೇಬೇಕಾದ ಅನಿವಾರ್ಯತೆ ಇರ್ತದೆ. ಸೊ ನಾನು ರೋಗಿಗಳಿಗೆ ಹೇಳೋದಿಷ್ಟೇ, ನಿಮಗೆ ಸೊಳ್ಳೆ ಕಚ್ಚಿದೆ ಅಂತ ಖಾತ್ರಿಯಾಗಿದ್ದರೆ, ನಿಮಗೆ ಜ್ವರ ಬಂದಿದ್ದರೆ ಯಾವುದೇ ಸ್ವಯಂ ಔಷಧಿಗಾರಿಕೆ ಮಾಡಬೇಡಿ, ಮೆಡಿಸಿನ್ಸ್ಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ವೈದ್ಯರ ಬಳಿ ತೋರಿಸಿ, ವೈದ್ಯರು ನಿಮಗೆ ಸುಲಭವಾದ ಟೆಸ್ಟ್ ಮಾಡಿ ನಿಮಗೆ ಡೆಂಗ್ಯೂ ಇದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ಎಂಡೆಮಿಕ್ ಒಂದು ಏರಿಯಾದಲ್ಲಿ ಸಾಂಕ್ರಾಮಿಕ ರೋಗ ಇದೆ ಅಂತ, ಈಗ ಮಂಗಳೂರಿನಲ್ಲಿ ಜ್ವರ ಬಂದರೆ ಈಗ ನಾವು ಖಂಡಿತವಾಗಿಯೂ ಸಹ ನಾವು ಮಲೇರಿಯಾ, ಯಾಕೆಂದರೆ ಮಂಗಳೂರಿನಲ್ಲಿ ಮಲೇರಿಯಾ ಭಾಳಷ್ಟು ರೋಗಗಳಿಗೆ ಬಂದಿದೆ. ಸೊ ಇಲ್ಲಿ ಜ್ವರ ಬಂದರೆ ಫಸ್ಟ್ ಡಾಕ್ಟರ್ಗಳು ನೋಡುವಂಥದ್ದು ಮಲೇರಿಯಾ ಟೆಸ್ಟ್ ಮಾಡೇ ಮಾಡ್ತಾರೆ. ಹಾಗೆ ಡೆಂಗು ಸಹ, ಈಗ ಡೆಂಗು ತುಂಬ ಜನರಿಗೆ ಅಂದಿರುವ ಕಾರಣ ಇದಕ್ಕೂ ಸಹ ಟೆಸ್ಟ್ ಮಾಡಿ ಡೆಂಗು ಜ್ವರ ಬಂದಿದೆಯೋ ಇಲ್ಲವೋ ಅಂತ ಹೇಳಿ ಅದನ್ನು ಕನ್ಫರ್ಮ್ ಮಾಡ್ತಾರೆ. ಯಾವ ಏರಿಯಾದಲ್ಲಿ ಯಾವ ಜ್ವರ ಕಾಮನ್ ಇದೆ ಅಂಥೇಳಿ ಅದನ್ನು ವೈದ್ಯರು ನಿರ್ಧರಿಸ್ತಾರೆ. ಈ ಕಾರಣದಿಂದ ವೈದ್ಯರ ಬಳಿ ಸರಿಯಾದ ನಿಮ್ಮ ಚರಿತ್ರೆಯನ್ನು ಹೇಳಿದರೆ, ನಿಮ್ಮ ರೋಗದ ಲಕ್ಷಣಗಳನ್ನು ಅವಲೋಕಿಸಿ, ತುಂಬ ನೋವು, ತಲೆನೋವು ಇರುವಂಥದ್ದು, ಹೊಟ್ಟೆ ನೋವು ಇರುವಂಥದ್ದು, ಎಲುಬು ಸ್ಕ್ವೀಸ್ ಮಾಡಿದಂಥ ಅನುಭವ, ಸ್ನಾಯು ಸೆಳೆತ, ವಾಮಿಟಿಂಗ್ ಇರುವಂಥದ್ದು, ಈ ಎಲ್ಲ ಲಕ್ಷಣಗಳನ್ನು ನೋಡಿದಾಗ ವೈದ್ಯರಿಗೆ ಅನ್ನಿಸ್ತದೆ ಬಹುಶಃ ಇವನಿಗೆ ಡೆಂಗು ಬಂದಿರುವ ಸಾಧ್ಯತೆ ಇದೆ ಅಂತ. ಅದಕ್ಕೆ ಪೂರಕವಾದಂಥ ಚಿಕಿತ್ಸೆ ಪರೀಕ್ಷೆ ಮಾಡಿ ನಿಮಗೆ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ರಕ್ತ ಪರೀಕ್ಷೆಯನ್ನು ಮಾಡ್ತಾರೆ, ಮಾಡಿ ನಿಮ್ಮ ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ನೋಡ್ತಾರೆ, ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ನೋಡ್ತಾರೆ, ಪ್ಲಸ್ ಹೆಮೋಗ್ಲೋಬಿನನ್ನು ಸಹ ನೋಡ್ತಾರೆ. ಇದೆಲ್ಲ ನೋಡಿ ನಿಮಗೆ ಜ್ವರ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಪ್ಲಸ್ ಒಳರೋಗಿಯಾಗಿ ನಿಮ್ಮನ್ನು ಅಡ್ಮಿಟ್ ಮಾಡಿ ಕಂಪ್ಲೀಟ್ ರೆಸ್ಟ್ ಮತ್ತು ನಿಮಗೆ BP ಕಡಿಮೆ ಆಗದಂಥ, ನಾವು ಏನು ಸಲೈನ್ ಡ್ರಿಪ್ ಅಂತ ಏನು ಹೇಳ್ತೀವೋ ಅಥವಾ ಗ್ಲೂಕೋಸ್ ಕೊಡುವಂಥದ್ದು, ಇಂಥದ್ದನ್ನೆಲ್ಲ ಕೊಟ್ಟು ಪೂರಕವಾದ ದ್ರಾವಣಗಳನ್ನು ಕೊಟ್ಟು BP ಕಡಿಮೆ ಆಗದಂತೆ ನೋಡ್ಕೊಳ್ತಾರೆ. ಪ್ಲಸ್ ನಿಮಗೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಇದೆ, ತುಂಬ ಕಡಿಮೆ ಇದೆ, ಆಂತರಿಕ ರಕ್ತಸ್ರಾವ ಆಗುವ ಸಾಧ್ಯತೆ ಇದೆ ಅಂತಾದಾಗ ಅದನ್ನು ಸಹ ನೀಡಿ ನಿಮಗೆ ಮಾರಣಾಂತಿಕ ಆಗದಂತೆ ವೈದ್ಯರು ನೋಡಿಕೊಳ್ತಾರೆ. ಇಂಟೆನ್ಸಿವ್ ICUನಲ್ಲಿ ಟ್ರೀಟ್ಮೆಂಟ್ ನೀಡಬೇಕಾದ ಅವಶ್ಯಕತೆ ಆ ಸಂದರ್ಭಗಳಲ್ಲಿ ಇರ್ತದೆ. ನಾನು ಹೇಳಿದಾಗೆ 100ರಲ್ಲಿ 80ರಿಂದ 85% ಮಂದಿ ನಾರ್ಮಲ್ ಜ್ವರದಂತೆ ಗುಣ ಆಗ್ತದೆ. ಒಂದು 10% ಮಂದಿಗೆ ಈ ರೀತಿ ತೊಂದರೆಗಳು ಮಾರಣಾಂತಿಕ ಆಗುವ ಸಾಧ್ಯತೆ ಇದೆ. ಅದು ಸಾಮಾನ್ಯವಾಗಿ ಮೆಡಿಕಲಿ ಕಾಂಪ್ರಮೈಸ್ಡ್ ರೋಗಿಗಳಿಗಿರ್ತಾರೆ, ಡಯಾಬಿಟಿಸ್ ಇರುವಂಥವರು, ಗರ್ಭಿಣಿಯರು, ತುಂಬ ವಯಸ್ಸಾಗಿ ಅವರಿಗೆ ದೇಹದ ರಕ್ಷಣಾ ವ್ಯವಸ್ಥೆ ಹಾಳಾಗಿರ್ಬೋದು, ಅಥವಾ ಎಳೆ ಮಕ್ಕಳಲ್ಲಿ ಈ ರೀತಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಅದಲ್ಲದೆ ಬಹಳ ನಿಗ್ಲೆಕ್ಷನಿಂದ, ಯಾವುದೇ ಒಂದು ನಿರ್ಲಕ್ಷ್ಯತನದಿಂದ ನಾವು ನಿಗ್ಲೆಕ್ಟ್ ಮಾಡಿದರೆ ಈ ರೀತಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಸೊ ನಾವು ಸಾಕಷ್ಟು ಮುಂಜಾಗ್ರತೆ ವಹಿಸಿ ಈ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ, ತಡೆಗಟ್ಟಲಿಕ್ಕೂ ಸಾಧ್ಯ ಇದೆ. ಈಗ ಮದ್ದು ಅಂತ ಹೇಳುವಾಗ ಕೆಲವರು ಮನೆ ಮದ್ದಿಗೆ ಮಾರು ಹೋಗ್ತಾರೆ. ಉದಾಹರಣೆಗೆ ಆಯುರ್ವೇದಿಕ್ಕಿನಲ್ಲೂ ಕೂಡ ಹೇಳ್ತಾರೆ, ಪಪ್ಪಾಯಿಯ ರಸ, ಪಪ್ಪಾಯಿಯ ಹಣ್ಣು, ಹೀಗೆಲ್ಲ ಅದರದ್ದೇ ಆದ ಟ್ಯಾಬ್ಲೆಟ್ಗಳು ತಿಂದರೆ ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡಲಿಕ್ಕಾಗ್ತದೆ ಅಥವಾ ಗುಣಪಡಿಸಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಇದು ಎಷ್ಟು ಸತ್ಯ? ನೋಡಿ, ಪಪ್ಪಾಯ ಸೊಪ್ಪಿನ ರಸ, ಪಪ್ಪಾಯ ಹಣ್ಣು, ಇದು ಪಪ್ಪಾಯ ಟ್ಯಾಬ್ಲೆಟ್ಸ್ಗಳೆಲ್ಲ ಬಂದಿದೆ, ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಒಬ್ಬ ಅಲೋಪತಿಕ್ ವೈದ್ಯನಾಗಿ ನಾನು ಹೇಳೋದಿಷ್ಟೇ, ಇದಕ್ಕೆ ಯಾವುದೇ ರೀತಿಯಂಥ ವೈಜ್ಞಾನಿಕವಾದಂಥ ಪುರಾವೆ ಇಲ್ಲ. ಯಾವುದೇ ಒಂದು ಮೆಡಿಸಿನನ್ನು ನಾವು ಅದನ್ನು ಜನರಿಗೆ ಕೊಡುವಾಗ ಅದಕ್ಕೆ ಒಂದು ಆ್ಯನಿಮಲ್ ಸ್ಟಡಿ ಅಂತಿದೆ, ಆ ಸ್ಟಡಿ ಕಂಟ್ರೋಲ್ ಸ್ಟಡಿ ಅಂತ ಮಾಡಿ ಆ ಮೆಡಿಸಿನ್ನಿಂದ ಉಪಯೋಗ ಇದೆ ಅಂತೇಳಿ ನಾವು ಒಂದು ವೈಜ್ಞಾನಿಕವಾದಂಥ ಪುರಾವೆಯನ್ನು ಸಾಕ್ಷಿ ಸಮೇತವಾಗಿ ನಾವು ಪ್ರೂವ್ ಆದ ಮೇಲೆ ಅದನ್ನು ನಾವು ರೋಗಿಗಳ ಮೇಲೆ ಬಳಸುವಂಥದ್ದು. ಸೊ ಈ ನಮ್ಮ ಪಪ್ಪಾಯ ಸೊಪ್ಪಿನ ರಸದ ಬಗ್ಗೆ ಬಹಳಷ್ಟು ಮಂದಿ ಬಳಸಿದ್ದಾರೆ, ಅವರಿಗೆ ರೋಗ ಗುಣಮುಖ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗೆಂದ ಮಾತ್ರಕ್ಕೆ ಅದುವೇ ಔಷಧಿ ಅಂತೇಳಿ ನಾವು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ಅದಕ್ಕೆ ವೈಜ್ಞಾನಿಕವಾದಂಥ ಪುರಾವೆಯನ್ನು ನೀಡಿದರೆ ಖಂಡಿತವಾಗಿ ಸಹ ಒಪ್ಪಿಕೊಳ್ಬೋದು. ಅದರ ಟ್ಯಾಬ್ಲೆಟ್ಸ್ಗಳು ಲಭ್ಯವಿದೆ, ಅದು ತಿಂದು ರೋಗಿಗಳಿಗೆ ರೋಗ ಗುಣ ಆದರೆ ನಮಗೂ ಸಂತೋಷನೇ. ಹಾಗೆಂತೇಳಿ ಅದನ್ನೇ ಮದ್ದು ಅಂತ ನಾವು ಒಪ್ಪಿಕೊಳ್ಳೋಕ್ಕಾಗಲ್ಲ. ಖಂಡಿತವಾಗಿ ಸಹ ಸಾಮಾನ್ಯ ನಮ್ಮ ರೆಗ್ಯುಲರ್ ಜ್ವರಕ್ಕೆ ಏನೇನು ಟ್ರೀಟ್ಮೆಂಟ್ಗಳಿದೆ ಅದನ್ನು ಬಳಸಿ ಈ ರೋಗವನ್ನು ನಾವು ಖಂಡಿತವಾಗಿ ಸಹ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಪಪ್ಪಾಯ ರಸ ಕುಡಿಯುವುದರಿಂದ ಪ್ಲೇಟ್ಲೆಟ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಡೆಂಗ್ಯೂಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲಿಕ್ಕೆ ಆಗ್ತದೆ ಅಂತ ಹೇಳಿ ಯಾರಾದರೂ ಒಂದು ವೈಜ್ಞಾನಿಕವಾದ ಪುರಾವೆ ನೀಡಿದರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
ಇನ್ನು ಹೆಚ್ಚಾಗಿ ಕಂಡುಬರುವುದು ಜ್ವರ ಬಂದ ಕೂಡಲೇ ಉದಾಲಾಭುಜ ಒಂದೆರಡು ದಿನಟ್ಟು ಗುಣ ಆಗ್ಬಿಡು ಅಂತ ಹೇಳುವಂಥ ಒಂದು ನಿರ್ಲಕ್ಷ್ಯ ಮನೋಭಾವ, ಅಥವಾ ಕೆಲವರಿಗೆ ಅದು ಅನುಭವ ಆಗಿರ್ತದೆ, ಒಂದೆರಡು ದಿವಸ ಜ್ವರ ಬರ್ತದೆ ಹೋಗ್ತದೆ. ಈ ಡೆಂಗ್ಯೂ ಕಾಡ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಇದನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಪತ್ರಕರ್ತ ಮಿತ್ರರೊಬ್ಬರು ನಾಗೇಶ್ ಪಡು ಇತ್ತೀಚೆಗೆ ಡೆಂಗ್ಯೂ ಜ್ವರಕ್ಕೆ ದುರಂತ ಅವ್ರದ್ದೊಂದು ಅಂತ್ಯ ಆಯಿತು. ಪತ್ರಕರ್ತರ ಇದು ಬದುಕು ಅಂತ ಹೇಳಿದರೆ ಒತ್ತಡದ ಬದುಕು, ತುಂಬ ಮಂದಿಗೆ ಈಗ ಬಾಧೆ ಆಗ್ತಾ ಇದೆ ಅಂತೇಳಿ ವರದಿಗಳು ಬರ್ತವೆ. ಇದರೊಟ್ಟಿಗೆ ಮಂಗಳೂರಿನಲ್ಲಿ ತುಂಬ ಮಂದಿಗೆ ಇದೆ ಡೆಂಗ್ಯೂ ಜ್ವರ. ಹೆಚ್ಚಿನ ಪ್ರಕರಣಗಳಲ್ಲೆಲ್ಲ ಒಂದು ನಿರ್ಲಕ್ಷ್ಯ ಅಂತ ಹೇಳ್ತಾರೆ. ಹೌದು ನೋಡಿ, ಇದೊಂದು ಬಹಳ ನೋವಿನ ಸಂಗತಿ. ನಮ್ಮ ಆತ್ಮೀಯ ಮಿತ್ರರಾದಂತಹ ಅವರು ಈ ರೀತಿ ಅವರು ಬಹುಶಃ ಅವರು ವೃತ್ತಿಯ ಕೆಲಸದ ಒತ್ತಡದ ನಡುವೆ ಬಹುಶಃ ಅವರು ಡೆಂಗ್ಯೂ ಪೀಡಿತ ಪ್ರದೇಶಕ್ಕೆ ರಿಪೋರ್ಟ್ ಮಾಡಲಿಕ್ಕೆ ಹೋಗಿದ್ದರು ಅಂತ ಹೇಳಿ ನಾನೆಲ್ಲ ಓದಿದ ನೆನಪು ನನಗೆ. ಬಹುಶಃ ವೃತ್ತಿಯ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಈಗ ನಮ್ಮ ವೈದ್ಯರಿಗೂ ಅಷ್ಟೇ, ನಮಗೂ ಸಹ ಬೇರೆ ಬೇರೆ ರೋಗಗಳಿಗೆ ನಾವು ತೆರೆದುಕೊಳ್ಬೇಕಾಗತ್ತೆ ರೋಗಿಯ ಚಿಕಿತ್ಸೆ ಮಾಡುವಾಗ. ಈಗ ನಿಫಾ ವೈರಸ್ ಬಂತು, ಬಾವಲಿ ಜ್ವರ ಬಂತು, ಹೆಚ್ಚಿನ ಎಲ್ಲ ವೈರಾಣುಗಳು ಕಾಂಟ್ಯಾಕ್ಟ್ನಿಂದ ಸ್ಪ್ರೆಡ್ ಆಗುವಂಥದ್ದು. ಹಾಗೆಂದ ಮಾತ್ರಕ್ಕೆ ನಾವು ನಮ್ಮ ವೃತ್ತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅವರು ವೃತ್ತಿಯ ರಾಜಧರ್ಮವನ್ನು ಮೆರೆದು ಅವರು ರಿಪೋರ್ಟ್ ಮಾಡಲಿಕ್ಕೆ ಹೋಗಿದ್ದರು. ಅನಿವಾರ್ಯವಾಗಿ ಪಾಪ ಅವರಿಗೆ ಈ ರೀತಿ ಜ್ವರ ಬಂದು ಬಹುಶಃ ಅವರ ಮರಣಾಂತಿಕ ಆಗಿದೆ. ಬಹಳ ನೋವಿನ ಸಂಗತಿ ಅವರಿಗೆ, ಅವರ ಕುಟುಂಬಕ್ಕೆ. ಅವರ ಸಾವಿನಿಂದ ಆದಂತಹ ನಷ್ಟವನ್ನು ಭರಿಸಲಿಕ್ಕೆ ದೇವರು ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಪ್ರಾಮಾಣಿಕವಾಗಿ ಹಾರೈಸ್ತೇನೆ. ಮುಂದೆ ಯಾರಿಗೂ ಈ ರೀತಿ ತೊಂದರೆಗಳಾಗೋದು ಬೇಡ. ನಾವೆಲ್ಲ ಇದೊಂದು ನಮಗೊಂದು ಪಾಠ ಆಗಲಿ, ಆದಷ್ಟು ಮುಂಜಾಗ್ರತೆ ವಹಿಸುವಂತಹ ಒಂದು ಕ್ರಮ ನಮ್ಮಲ್ಲಿ ಪರಿಪಾಠ ಬರಬೇಕು. ಜ್ವರ ಮಾಮೂಲಿ ಜ್ವರ, ದಾಲ ಆಪುಜ್ಜಿ, ಮಾಮೂಲಿ ಜ್ವರ ಏನು ಆಗೋದಿಲ್ಲ ಅಂತ ಹೇಳೋ ಒಂದು ನಿರ್ಲಕ್ಷ್ಯ ಭಾವನೆಯನ್ನು ನಾವೆಲ್ಲ ತಡೆದು ಹಾಕೋಣ. ಎಸ್ಪೆಷಲಿ ಮಂಗಳೂರಿನಲ್ಲಿ ಈಗ ಏನು ಮಲೇರಿಯಾ ಒಂದು ಕಾಲದಲ್ಲಿ ಬಹಳಷ್ಟು ಜೀವಗಳನ್ನು ತೆಗೆದುಕೊಂಡಿದೆ. ಈಗ ಡೆಂಗು ಕಳೆದ ವರ್ಷವೂ ನನಗೆ ನೆನಪಿದೆ, ಮಳೆಗಾಲದಲ್ಲಿ ಸುಳ್ಯ ಬಂಟ್ವಾಳದಲ್ಲಿ ಬಹಳಷ್ಟು ಮಂದಿ ಡೆಂಗ್ಯೂನಿಂದ ಜ್ವರದಿಂದ ಬಳಲಿದ್ದರು. ಒಂದು 3-4 ಮಂದಿ ಜೀವನ ಕಳ್ಕೊಂಡಿದ್ದರು. ಈ ಬಾರಿ ಆಲ್ರೆಡಿ 4-5 ಜೀವವನ್ನು ಆಲ್ರೆಡಿ ನಾವು ಕಳ್ಕೊಂಡಿದ್ದೇವೆ. ಅಮೂಲ್ಯವಾದ ಒಂದು ಸಣ್ಣ ಮಗು ಇರಬೇಕು, ಸಣ್ಣ ಮಗು, ಒಂದು ಕಾಲೇಜು ಹುಡುಗಿ. ಹೌದು, ಇದು ಬಹಳ ನೋವಿನ ವಿಚಾರ. ನಮಗೆ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ, ಇದನ್ನು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಅಂತ ಗೊತ್ತಿದ್ದು ಸಹ ನಾವು ಅದನ್ನು ಈಗ ಒಬ್ಬ ಏಡ್ಸ್ನಿಂದ ಸತ್ತರೆ ನಾವು ಅದಕ್ಕೇನು ಬೇಜಾರು ಮಾಡಬೇಕಲ್ಲ ಅವಶ್ಯಕತೆ ಇಲ್ಲ. ಯಾಕೆಂದರೆ ಏಡ್ಸ್ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ಇಲ್ಲ ಅಂತ ನಮ್ಗೆ ಗೊತ್ತು. ಇದು ಬಹಳ ಸುಲಭವಾಗಿ ತಡೆಗಟ್ಟಬಹುದು, ಚಿಕಿತ್ಸೆ ನೀಡುವಂತಹ ಒಂದು ಈಗಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ಒಬ್ಬರು ಡೆಂಗ್ಯೂನಿಂದ ಸಾಯ್ತಾರೆ ಅಂತ ಹೇಳಿದರೆ ಅದು ನಾವು ಎಲ್ಲೋ ಎಡವಿದ್ದೇವೆ. ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಹೇಳೋ ಒಂದು ಭಾವನೆ ಬರ್ತದೆ. ಆ ರೀತಿ ಆಗೋದು ಬೇಡ. ನಾವೆಲ್ಲ ಈ ಎಚ್ಚರಿಕೆಯ ಕರೆಗಂಟೆ ಏನಿದೆ, ನಮ್ಮ ಸ್ನೇಹಿತರನ್ನು ನಾವು ಕಳ್ಕೊಂಡಿದ್ದೇವೆ, ಅದರಿಂದ ನಾವೆಲ್ಲ ಪಾಠ ಕಲಿಯೋಣ. ಮುಂದೆ ಯಾರಿಗೂ ಈ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿಯುತವಾಗಿ ಸಮಾಜದಲ್ಲಿ ಒಂದು ವ್ಯವಹರಿಸೋಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇನ್ನು ಇದರ ಬಗ್ಗೆ ಹೇಳುವುದಿದ್ರೆ ತಡೆಗಟ್ಟುವ ಕ್ರಮಗಳು ಅಂತ ಹೇಳಿಕೊಂಡು, ಅದರದ್ದು ಎಲ್ಲ ರೋಗಗಳಿಗೂ ಒಂದು ತಡೆಗಟ್ಟುವಂತಹ ಕ್ರಮಗಳಿರುತ್ತೆ. ಅದರೊಟ್ಟಿಗೆ ಸೊಳ್ಳೆ ಉತ್ಪತ್ತಿಯ ಕೇಂದ್ರಗಳನ್ನು ಕೂಡ ನಾವು ಶುಚಿಯಾಗಿಡುವಂತಹ ಒಂದು ಕ್ರಮ ಈಗ ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ದಂಡ ಹಾಕುವ ಪದ್ಧತಿ ಬೆಳೆದು ಬರ್ತಾ ಇದೆ. ಕಟ್ಟಡ ನಿರ್ಮಾಣ ಕೇಂದ್ರಗಳಿಗೆಲ್ಲ ದಾಳಿ ಆಗ್ತಾ ಇದೆ, ಅಲ್ಲಿ ಪರಿಶೀಲನೆ, ದಂಡ ಹಾಕುವಂಥದ್ದು. ಹೇಗೆ ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು? ನೋಡಿ, ಈ ಸೊಳ್ಳೆ ನಿಯಂತ್ರಣ ಅನ್ನೋದು ನಮಗೆಲ್ಲ ನಮ್ಮ ಜೀವನದ ಒಂದು ಪರಿಪಾಠ ಆಗಬೇಕು, ಜೀವನದಲ್ಲಿ ಒಂದು ನಿತ್ಯ ಅಭ್ಯಾಸ ಆಗಬೇಕು. ಬಹುಶಃ ಈಗ ನಮ್ಮ ಜಿಲ್ಲಾಡಳಿತ ಬಹಳ ಸಮರೋಪಾದಿಯಲ್ಲಿ ಈಗ ಕೆಲಸ ನಡೀತದೆ. ಎಲ್ಲೂ ಹೋದರೂ ಫಾಗಿಂಗ್ ಮಾಡ್ತಾ ಇದ್ದಾರೆ. ಫಾಗಿಂಗ್ ಸೊಳ್ಳೆ ನಿಯಂತ್ರಣಕ್ಕಾಗಿ. ಬರೀ ಫಾಗಿಂಗ್ನಿಂದ ಸೊಳ್ಳೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಪ್ರತಿ ಮನೆಯಲ್ಲೂ ಸಹ ನಾವು ಸೊಳ್ಳೆಗಳಿಗೆ ಪೂರಕವಾದ ವಾತಾವರಣವನ್ನು ನಾವು ಕೊಟ್ಟಿರ್ತೇವೆ. ನಮ್ಮ ಸಿಂಪಲ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ನಾವು ಹೂದಾನಿ ಇಡ್ತೇವೆ, ಫ್ಲವರ್ ಪಾಟ್ಸ್, ಅದರ ಕೆಳಗಡೆ ನೀರು ಶೇಖ, ಅದು ಕ್ಲೀನ್ ವಾಟರ್ ಇರುತ್ತೆ. ಅಂತಹ ಜಾಗಗಳಲ್ಲಿ ಡೆಂಗು, ಅಲ್ಲಿ ಮಲೇರಿಯಾ ಬೆಳೆಯುವುದಿಲ್ಲ. ಮಲೇರಿಯಾಕ್ಕೆ ಕೊಚ್ಚೆ ನೀರು ಬೇಕು, ಗಲೀಜು ನೀರು ಬೇಕು, ಚರಂಡಿ ನೀರು ಬೇಕು. ಇಂಥ ಕ್ಲೀನ್ ವಾಟರ್ ನಮ್ಮ AC ಅಥವಾ ಏರ್ ಕೂಲರ್ಗಳಲ್ಲಿರುವಂಥ ನೀರು ಇರ್ಬೋದು, ಅಥವಾ ಫ್ಲವರ್ ಪಾಟ್ಸ್ಗಳಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಹೊಂದಿದಂಥ ಹೊಂಡದಲ್ಲಿ ಕ್ಲೀನ್ ವಾಟರ್, ಈಗ ಮಳೆಗಾಲದಲ್ಲಿ ಸ್ಟ್ಯಾಗ್ನೆಂಟ್ ವಾಟರ್, ರನ್ನಿಂಗ್ ವಾಟರ್ ಅಲ್ಲ, ಕ್ಲೀನ್ ವಾಟರ್ ಇರ್ತದೆ. ಅಥವಾ ಕಟ್ಟಡ ನಿರ್ಮಾಣ ಜಾಗದಲ್ಲಿ ನಾವು ನೀರು ಅಲ್ಲಿ ಶೇಖರಣೆ ಆಗಿದ್ದರೆ ಅಂತಹ ಜಾಗಗಳಲ್ಲಿ ಈ ಸೊಳ್ಳೆ ಬೆಳೀಲಿಕ್ಕೆ ಬಹಳ ಪೂರಕವಾದ ವಾತಾವರಣ ಇರ್ತದೆ. ಇದನ್ನೆಲ್ಲ ನಾವು ಈಗ ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ವಾರಕ್ಕೊಮ್ಮೆ ಒಬ್ಬರು ಜೆಂಟ್ಲ್ಮನ್ ಒಂದು ಸಲಹೆ ಕೊಟ್ಟರು. ವಾರದಲ್ಲಿ ಒಮ್ಮೆ ನಾವು ಡ್ರೈ ಡೇ ಮಾಡಬೇಕು ಅಂತೇಳಿ. ಡ್ರೈ ಡೇ ಅಂದರೆ ಆಲ್ಕೋಹಾಲ್ ಇಲ್ಲದ ಡೇ ಅಲ್ಲ. ಡ್ರೈ ಡೇ ಅಂದರೆ ವಾರದಲ್ಲಿ ಒಂದು ದಿವಸ ನಮ್ಮ ಮನೆಯ ಸುತ್ತಮುತ್ತ, ಒಬ್ಬನಿಗೆ 5 ಮನೆಯ ಜವಾಬ್ದಾರಿ ಅಂತೆ. 5 ಮನೆ, ತನ್ನ ಸುತ್ತಲಿನ 5 ಮನೆಯಲ್ಲಿ ಎಲ್ಲೆಲ್ಲಿ ನೀರು ನಿಲ್ತದೆ ಆ ಜಾಗವನ್ನು ನಾವು ಇಲ್ಲ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು. ಅದು ಬಹಳ ಉತ್ತಮವಾದಂಥ ಐಡಿಯಾ. ಬಹುಶಃ ಈ ವಿಚಾರವನ್ನು ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿದರೆ ಬಹುಶಃ ಈ ಸೊಳ್ಳೆ ಉತ್ಪಾದನೆ ಆಗುವುದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ವಾರದಲ್ಲಿ ಒಂದು ದಿವಸ, ಒಂದು ಫ್ರೈಡೇನ ಡ್ರೈ ಡೇ ಅಂತ ಇಟ್ಕೊಳ್ಳೋಣ. ನಮ್ಮ ಮನೆ ಸುತ್ತ ನೀರು ಶೇಖರಣೆ ಆಗದ ರೀತಿಯಲ್ಲಿ ನಾವು ವ್ಯವಹರಿಸಬೇಕು. ಈಗ ಏನಾಗ್ತದೆ ಅಂತ ಹೇಳಿದರೆ, ಇಂತಹ ಜಾಗಗಳಲ್ಲಿ
ಈ ಸೊಳ್ಳೆಗಳು ಉತ್ಪಾದನೆಯಾಗಿ ಸೊಳ್ಳೆ ಉತ್ಪಾದನಾ ಕೇಂದ್ರಗಳು, ತಾವು ಹೇಳಿದ್ರಿ ಕಟ್ಟಡ ನಿರ್ಮಾಣ ಜಾಗದಲ್ಲಿ ಭಾಳಷ್ಟು ನೀರು ಶೇಖರಣೆ ಆಗ್ತದೆ. ಅಂತಹ ಜಾಗಗಳಲ್ಲಿ ಲಕ್ಷಾಂತರ ಸೊಳ್ಳೆಗಳು ಅದು ವಂಶಾಭಿವೃದ್ಧಿ ಮಾಡಿಕೊಂಡಿರ್ತದೆ. ಅಂತಹ ಇದರಿಂದ ಆ ಏರಿಯಾದಲ್ಲಿ, ಈಗ ತಾವು ಒಂದು ಏರಿಯಾದಲ್ಲಿ ಡೆಂಗು ಪೀಡಿತ ಏರಿಯಾಕ್ಕೆ ಹೋದಾಗ ಅಂಥ ಸುತ್ತಮುತ್ತ ಭಾಳಷ್ಟು ಇಂತಹ ಜಾಗಗಳು ನಾವು ಕಂಡು ಬರ್ತೇವೆ. ಸೊ ಇದನ್ನು ನಾವು ನಿಯಂತ್ರಣ ಮಾಡಬೇಕು. ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ಅರಿತು ನಿಭಾಯಿಸಿದ್ರಲ್ಲಿ ಈ ರೀತಿಯ ತೊಂದರೆಗಳಿಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ಇನ್ನು ನಾನೀಗ ತಾನು ಹೇಳಿದೆ, ಈ ಸೊಳ್ಳೆ ಸಾಮಾನ್ಯವಾಗಿ ಮುಂಜಾನೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ಜಾಸ್ತಿ ಅದರ ಆರ್ಭಟ ಜಾಸ್ತಿ ಇರ್ತದೆ. ಹಗಲು ಹೊತ್ತು ಸಹ ಇದು ನಾವು ಮಲಗುವಾಗ ಮಸ್ಕಿಟೋ ನೆಟ್ ಹಾಕುವಂಥದ್ದು ಮತ್ತು ಮಸ್ಕಿಟೋ ರಿಪಲೆಂಟ್ಗಳನ್ನು, ವಿಕರ್ಷಕ ದ್ರಾವಣಗಳನ್ನು, ಈಗ ಒಡೋಮಸ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಕೆಲವರಿಗೆ ಆಯುರ್ವೇದಿಕ್ ಈಗ ತೆಂಗಿನೆಣ್ಣೆ ಮತ್ತು ಬೇವಿನೆಣ್ಣೆ ಮೈಗೆ ಹಚ್ಚಿಕೊಂಡ್ರೆ ಸೊಳ್ಳೆ ಕಚ್ಚಲ್ಲ ಅಂತ ಹೇಳ್ತಾರೆ. ಎಷ್ಟು ಸತ್ಯವೋ ನನಗೆ ಗೊತ್ತಿಲ್ಲ, ಅದಕ್ಕೆ ಸೈಂಟಿಫಿಕ್ ಪುರಾವೆ ಇಲ್ಲ. ಆದರೂ ಸಹ ಅಂಥದ್ರಲ್ಲಿ ಸೊಳ್ಳೆ ವಿಕರ್ಷಕವಾದಂಥ ಒಂದು ಸ್ಮೆಲ್ ಇದೆ, ಸೊಳ್ಳೆ ಕಚ್ಚಲ್ಲ ಅಂತ ಹೇಳ್ತಾರೆ. ಪ್ರಯತ್ನಿಸೋದ್ರಲ್ಲಿ ತಪ್ಪಿಲ್ಲ ಖಂಡಿತವಾಗಿ. ಸೊ ಏನು ಒಡಮಸ್ ಇರ್ಬೋದು, ಬೇವಿನೆಣ್ಣೆ ಇರ್ಬೋದು, ತೆಂಗಿನೆಣ್ಣೆ ಇರ್ಬೋದು, ಇದೆಲ್ಲವನ್ನು ಏನೆಲ್ಲ ಬಳಸಿ ನಾವು ಸೊಳ್ಳೆಯನ್ನು ನಮ್ಮಿಂದ ದೂರ ಓಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ, ಈ ಹೊತ್ತು ಸಂಜೆ ಹೊತ್ತು ಮುಂಜಾನೆ ಹೊತ್ತು ನಾವು ಹೊರಗಡೆ ಹೋದಾಗ, ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ, ಈ ಡೆಂಗು ಅನ್ನೋದು ಗ್ರಾಮೀಣ ಪ್ರದೇಶದ ರೋಗ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಕಳೆದ ಬಾರಿ ಗ್ರಾಮೀಣ ಸುಳ್ಯ, ಬೆಳ್ಳಾರೆ, ಬಂಟ್ವಾಳ, ಕಲ್ಮಡ್ಕ ಆ ಏರಿಯಾದಲ್ಲೆಲ್ಲ, ಪುತ್ತೂರು ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ರೋಗಿಗಳು ಇದರಿಂದ ಅನುಭವಿಸಿದರು. ಈ ಬಾರಿ ನಗರ ಪ್ರದೇಶಕ್ಕೆ ದಾಳಿ ಇಟ್ಟಿದೆ. ಅದು ನಾವು ಬರೀ ಗ್ರಾಮೀಣ ಪ್ರದೇಶ ಅಂತೇಳಿ ಮೂಗು ಮುರಿಲಿಕ್ಕೆ ಆಗೋದಿಲ್ಲ. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಇಂತಹ ಹೊಲ ಪ್ರದೇಶಗಳಲ್ಲಿ ಕೆಲಸ ಮಾಡುವಾಗ ಮೈ ಮುಚ್ಚುವಂತಹ ಬಟ್ಟೆ ಹಾಕುವಂಥದ್ದು, ಉದ್ದ ತೋಳಿನ ಅಂಗಿ ಹಾಕುವಂಥದ್ದು, ಗ್ಲೌಸ್ ಹಾಕುವಂಥದ್ದು, ಸಾಕ್ಸ್ ಹಾಕುವಂಥದ್ದು, ಫುಲ್ ಪ್ಯಾಂಟ್ ಹಾಕುವಂಥದ್ದು, ಎಲ್ಲೆಲ್ಲಿ ದೇಹದ ದೇಹಕ್ಕೆ ಸೊಳ್ಳೆಗಳಿಗೆ ಎಕ್ಸ್ಪೋಸ್ ಆಗ್ತದೆ ಅದನ್ನೆಲ್ಲ ಕವರ್ ಮಾಡಿ ನಾವು ಮಾಡಿದರೆ, ಈ ಸೊಳ್ಳೆ ಕಚ್ಚಿಸಿಕೊಳ್ಳದಂಥ ಒಂದು ವ್ಯವಸ್ಥೆಗೆ ನಾವು ಒಗ್ಗಿಕೊಂಡ್ರೆ ಬಹುಶಃ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ನಾನು ಸೊಳ್ಳೆ ಉತ್ಪಾದನೆಯನ್ನು ಮಾಡೋದನ್ನು ನಿಲ್ಲಿಸಲಿಕ್ಕೆ ಪೂರಕವಾದ ವಾತಾವರಣವನ್ನು ನಾವು ನಿರ್ಮಿಸಿಕೊಳ್ಬೇಕು. ಪ್ಲಸ್ ಸೊಳ್ಳೆ ನಮಗೆ ಕಚ್ಚದಂತೆ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು. ಹಗಲು ಹೊತ್ತು ಸಹ ಮಸ್ಕಿಟೋ ನೆಟ್ ಹಾಕಿ ಮಲಗಿದರೆ ಮತ್ತು ಸೊಳ್ಳೆ ವಿಕರ್ಷಕ ದ್ರಾವಣಗಳನ್ನೆಲ್ಲ ನಾವು ಬಳಸಿದರೆ, ಬಹುಶಃ ಸೊಳ್ಳೆ ಕಚ್ಚುವುದನ್ನು ಅವಾಯ್ಡ್ ಮಾಡಿದರೆ, ಸೊಳ್ಳೆ ಉತ್ಪಾದನೆಯನ್ನು ಆಗುವುದನ್ನು ಕಡಿಮೆ ಮಾಡಿದರೆ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು. ಯಾಕೆಂದರೆ ಲಸಿಕೆ ಇಲ್ಲ, ಒಮ್ಮೆ ಬಂದ ಮೇಲೆ ನಾವು ಅನುಭವಿಸಲೇಬೇಕು. ಒಮ್ಮೆ ಬಂದರೂ ಸಹ ನಾವು ಸಾಕಷ್ಟು ಮುಂಜಾಗ್ರತೆ ವಹಿಸಿದರೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ನಮ್ಮ ಕೇಳುಗರು, ವೀಕ್ಷಕರು ಈ ಡೆಂಗ್ಯೂಗೆ ಬಗ್ಗೆ ವಿಶೇಷವಾದಂಥ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನೆ ತಾನೇ ನಗರದಲ್ಲಿ ಖ್ಯಾತ ವೈದ್ಯರೊಬ್ಬರು, ಡಾಕ್ಟರ್ ಶ್ರೀನಿವಾಸ್ ಕಕ್ಕಲೆ ಅಂತೇಳಿ ಒಬ್ಬರು ಫಿಸಿಷಿಯನ್, ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮಂಗಳೂರು ನಗರದ ಆಯುಕ್ತರ ಜೊತೆಗೆ ಅದರ ಬಗ್ಗೆ ಇರುವಂಥ ಸಂದೇಹಗಳನ್ನು ನಿವಾರಣೆ ಮಾಡಿದ್ದಾರೆ. ಆದರೂ ನಾನು ಒಬ್ಬ ವೈದ್ಯನಾಗಿ, ನಾವು ಸಾಮಾಜಿಕ ಕಳಕಳಿ ಇರುವ ವೈದ್ಯನಾಗಿ ನಾನು ಹೇಳೋದು, ನಾವೆಲ್ಲ ಸೊಳ್ಳೆಯಿಂದ ದೂರ ಇರೋಣ. ಸೊಳ್ಳೆ ಜಾಸ್ತಿ ಉತ್ಪಾದನೆ ಆಗದ ರೀತಿಯಲ್ಲಿ ನಮ್ಮ ವಾತಾವರಣವನ್ನು, ನಮ್ಮ ಪರಿಸರ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ನಮ್ಮ ಜವಾಬ್ದಾರಿಯನ್ನು ನಾವು ಮೊದಲು ಮಾಡಿಕೊಳ್ಬೇಕು. ಮತ್ತೆ ನಾವು MCC, ನಮ್ಮ ಕಾರ್ಪೊರೇಷನನ್ನು, ಜಿಲ್ಲಾಡಳಿತವನ್ನು ದೂರಿ ಪ್ರಯೋಜನ ಇಲ್ಲ. ನಮ್ಮ ಮನೆಯ ಮುಂದೆ ನೀವು ಸೊಳ್ಳೆ ಉತ್ಪಾದನೆ ಮಾಡ್ತಾ ನಮಗೆ ಡೆಂಗು ಬಂದಿದೆ, ಜಿಲ್ಲಾಡಳಿತ ಏನು ಮಾಡಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಒಂದು ಅದಕ್ಕೆ ಒಂದು ಅರ್ಥ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನೆರವೇರಿಸಿದರೆ ಬಹುಶಃ ಈ ರೋಗವನ್ನು ಖಂಡಿತವಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಮಹಾಮಾರಿಯಾಗಿ ಕಾಡುತ್ತಿರುವಂತಹ ಡೆಂಗ್ಯೂ ಜ್ವರ, ಇದರ ಬಗ್ಗೆ ನಾವು ಮುಂಜಾಗ್ರತೆ ವಹಿಸಿಕೊಳ್ಬೇಕು. ಮೊದಲಾಗಿ ನಮ್ಮ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತ ಸೊಳ್ಳೆ ಉತ್ಪಾದನಾ ಕೇಂದ್ರಗಳು ಯಾವುದಿದೆ ಅದನ್ನು ಗುರುತಿಸಿ ಅದು ಇಲ್ಲದ ಹಾಗೆ ನಾಶ ಮಾಡುವಂತಹ ಬಹಳ ದೊಡ್ಡ ಹೊಣೆಗಾರಿಕೆ ನಮಗಿದೆ. ಅದರ ಜೊತೆಗೆ ಯಾವುದೇ ಸಣ್ಣ ಜ್ವರ ನಮ್ಮ ಕಾಣಿಸಿಕೊಂಡರೂ ಕೂಡ ಮುಂಜಾಗ್ರತೆಯ ಕ್ರಮವಾಗಿ ಮದ್ದು ತಗೊಳ್ಳುವುದು, ಸರಿಯಾದಂತಹ ಡಾಕ್ಟರ್ಗಳನ್ನು ಸಂದರ್ಶಿಸುವುದು, ಆ ಕೆಲಸವನ್ನು ನಾವು ಮಾಡಲೇಬೇಕು. ಸ್ವಯಂ ಮದ್ದು ಮಾಡುವ ಮೂಲಕವಾಗಿ, ನಿರ್ಲಕ್ಷ್ಯ ಮಾಡುವ ಮೂಲಕವಾಗಿ ಡೆಂಗ್ಯೂವಿನಂತಹ ಮಹಾಮಾರಿಗೆ ನಾವು ಬಲಿಯಾಗುವಂತಹ ದುರಂತವನ್ನು ತಪ್ಪಿಸಿಕೊಳ್ಬೇಕೆನ್ನುವಂತಹ ಸಂದೇಶದೊಂದಿಗೆ ಈ ಡೆಂಗ್ಯೂವಿನ ಮಾಹಿತಿ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ. ಧನ್ಯವಾದಗಳು.